ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಕಲಾವಿದ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ಕಲಾವಿದರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ. ಈ ಬಾರಿ ನಮ್ಮ ಜೊತೆ ಇರುವವರು ಒಬ್ಬರು ವಿಶೇಷ ಕಲಾವಿದ. ಎಳವೆಯಲ್ಲೇ ಕಾರಣಾಂತರಗಳಿಂದ ತನ್ನ ಒಂದು ಕಾಲನ್ನು ಕಳ್ಕೊಂಡ್ರು. ಇಂದಿಗೂ ನಮ್ಮ ಕರಾವಳಿಯ ಹೆಮ್ಮೆಯ ಕಲೆ ಯಕ್ಷಗಾನದಲ್ಲಿ, ಅದರಲ್ಲೂ ಮೇಳದಲ್ಲಿ ತಿರುಗಾಟ ಮಾಡುವಷ್ಟರ ಮಟ್ಟಿಗೆ ತನ್ನ ಅಚಲವಾದ ಶ್ರದ್ಧೆ ಮತ್ತು ಸಾಧನೆಯಿಂದ ಇಂದು ಎಲ್ಲ ಎಳೆ ವಯಸ್ಸಿನ ಯುವಕರಿಗೆ ಮಾದರಿಯಾದಂತಹ ಕಲಾವಿದ ಮನೋಜ್ ವೇಣೂರು ಅವರನ್ನು ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತೇನೆ. ಮನೋಜ್ ನಮಸ್ತೆ. ಬಹಳ ಖುಷಿಯಾಗ್ತಿದೆ ಮನೋಜ್, ಯಾಕೆಂದರೆ ನೀವೊಂದು ಇನ್ಸ್ಪಿರೇಷನ್. ನೀವು ಇವತ್ತಿನ ದಿನ ನಿಮ್ಮ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾಯಿವೆ. ನಾವು ಬಲ್ಲಿರೇನಯ್ಯ ಗ್ರೂಪ್ ಇರ್ಬೋದು, ಯಕ್ಷಾಂಗಣ ಇರ್ಬೋದು, ಯಕ್ಷ ಅಭಿರುಚಿ ಇರ್ಬೋದು, ಯಕ್ಷ ಮಿತ್ರರಿರ್ಬೋದು, ಯಾವುದೇ ಗ್ರೂಪಿಗೆ ಹೋದರೂ ಅಲ್ಲಿ ಮನೋಜ್ ಒಂದು ವೇಷ ಇರುತ್ತೆ ಡೈಲಿಯಾಗಿ. ಮತ್ತು ಮನೋಜ್ ಬಗ್ಗೆ ತುಂಬ ಜನ ಮಾತಾಡ್ತಾರೆ, ಯಾಕಂದರೆ ಯಕ್ಷಗಾನದಲ್ಲಿ ತುಂಬ ಕಲಾವಿದರು ಆಗಿ ಹೋಗಿದ್ದಾರೆ. ಆದರೆ ಮನೋಜ್ನಂಥ ಒಬ್ಬ ಕಲಾವಿದ ಸಪ್ರೇಟಾಗಿ ನಿಲ್ತಾರೆ. ಯಾಕೆಂದರೆ ಅದು ನಿಮ್ಮ ಏನು ಹೇಳ್ತಾರೆ ಕಾನ್ಫಿಡೆನ್ಸ್ ಅದು. ಯಾಕಂದರೆ ಸಾಧ್ಯನೇ ಇಲ್ಲ ಯಕ್ಷಗಾನ. ಅಯ್ಯೋ, ಅರ್ಥ ಹೇಳ್ಬೋದು, ಕುಣಿಯೋದು ಹೇಗೆ, ಒಂದು ಕಾಲಿನ ಮೂಲಕ ಇನ್ನೊಂದು ಕೃತಕ ಕಾಲನ್ನು ಇಟ್ಕೊಂಡು ಕುಣಿಯೋದು ಹೇಗೆ ಅನ್ನೋದು ಸುಮಾರು ಜನಕ್ಕೆ ಪ್ರಶ್ನೆ ಇರ್ತದೆ. ಆದರೆ ನೀವೇನು ಅಂದ್ಕೊಂಡಿದ್ರಿ ಅಂದರೆ, ನನಗದು ವಿಷಯನೇ ಅಲ್ಲ, ನನಗೆ ಯಕ್ಷಗಾನ ಮಾತ್ರ ವಿಷಯ ಅಂತ ಮಾಡಿದೆ. ಮನೋಜ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಈಗ ಒಂದಷ್ಟು ಚಿಕ್ಕಂದಿನಿಂದ ಮಾತಾಡ್ಕೊಂಡು ಬರೋಣ. ಹೇಳಿ ಮನೋಜ್, ಹೇಗೆ ನಿಮ್ಮ ಬಾಲ್ಯ? ನಾನು ಹುಟ್ಟಿದ್ದು ನಿಜವಾಗಿ ಅಲಿಯೂರು ಅಂತ ಗೊತ್ತುಂಡ್ರೆ, ಶಿರ್ತಾಡಿ ಮೂಡಬಿದ್ರೆ ಅಲ್ಲಿ ಹುಟ್ಟಿದ್ದು. ನನ್ನ ತಂದೆಯ ಮನೆ ಅಲ್ಲಿ. ನಾನು ಮತ್ತೆ ಕಾರಣಾಂತರಗಳಿಂದ ವೇಣೂರಿಗೆ ಬಂದೆ. ವೇಣೂರಿನಲ್ಲಿ ಒಂದು ನನ್ನ ಕಾಲಿನ ಸಮಸ್ಯೆ ಹೇಳ್ಬೇಕಂತಾದ್ರೆ, ನನ್ನ ಎಲೆವೆಯಲ್ಲಿ ಅಂದರೆ ಮಗು ಇರುವಾಗಲೇ ನನ್ನ ಬೆನ್ನಿನಲ್ಲಿ ಕಾಣಿಸಿಕೊಂಡ ಗುಳ್ಳೆ, ಆ ಗುಳ್ಳೆಯನ್ನು ವೈದ್ಯರು ಕಟ್ ಮಾಡಿ ತೆಗಿಬೇಕಂತ ಹೇಳಿದ್ರು. ಹಾಗೆ ಕಟ್ ಮಾಡಿ ತೆಗೆದ ನಂತರ ಒಂದು 2 ವರ್ಷದ ನಂತರ ಕಾಲು ಓರೆ ಬೀಳ್ಲಿಕ್ಕೆ ಶುರುವಾಯಿತು. ಬೆನ್ನಿನ ಮೂಳೆದಕ್ಕೆ ಗುಳ್ಳೆ ಬಂದದಕ್ಕೆ ಚಿಕಿತ್ಸೆ ಕೊಟ್ಟಿದ್ರಿಂದ ಕಾಲಿಗೆ ಅದು ಇಫೆಕ್ಟ್ ಆಯ್ತು. ಕಾಲಿಗೆ ಎಫೆಕ್ಟ್ ಆಯ್ತು. ನಂತರ ಅದರಲ್ಲಿ ಗಾಯ ಎಲ್ಲ ಆಗ್ಲಿಕ್ಕೆ ಶುರುವಾಯಿತು. ಆ ಗಾಯ ಎಲ್ಲ, ಕೆಲವು ಗಾಯ ಎಲ್ಲ ಗುಣವಾಗ್ತಾ ಇತ್ತು. ನಂತರ ಎಷ್ಟು ಕ್ಲಾಸ್ ಇರ್ಬೋದು ಸಾಧಾರಣ ನೀವು? ಅವಾಗ ಈಗ ಒಂದು 6ನೇ ಕ್ಲಾಸಲ್ಲಿ ಇರ್ಬೋದು. ಮತ್ತೆ ಅದು ಕಟ್ ಮಾಡಿ ತೆಗೀತು ಒಂದು 6ನೇ ಕ್ಲಾಸಲ್ಲಿ ಇರುವಾಗ ಗಾಯ ಆಗಿ. ಹಾಗೆ ಈಗ ಒಂದು ಅಲ್ಲ, ನಿಮಗೆ ಆಗ ಒಂದ್ಸಲಗೆ ಖಾಲಿ ಒಂದು ಕಟ್ ಮಾಡಿ ತೆಗಿತಾರ ಅನ್ನುವ ನಿಮಗೆ ತುಂಬಾ ಅವಾಗ ಕೂಗಿದ್ದೀನಿ ನಾನು. ಅಂದ್ರೆ ನಿಮಗೆ ವಿಷಯ ಗೊತ್ತಿತ್ತ? ನಿಮಗೆ ಮೊದಲೆಲ್ಲ ನಂಗೆ ಅಮ್ಮ ಏನು ಸುದ್ದಿ ಇದರ ಹೇಳಿಲ್ಲ. ನಂತರ ಹೇಳಿದ್ರು, ಡಾಕ್ಟರ್ ಹೇಳಿದ್ರು, ಕರೆದ್ರು, ಈಗ ಕಟ್ ಮಾಡ್ಬೇಕು, ಇಲ್ಲದ್ರೆ ನಿಮಗೆ ಅಷ್ಟು ಗಾಯ ಆಗಿತ್ತು? ಅಷ್ಟು ದೊಡ್ಡ ಗಾಯ ಆಗಿತ್ತು, ಕೊಳೆತಿತ್ತು, ಹುಳ ಆಗಿತ್ತು. ಅಂದ್ರೆ ಅದು ಹೇಗೆ ತನ್ನಷ್ಟೇ ಆಗಿ? ತನ್ನಷ್ಟೇ ಗಾಯ ಆದದ್ದು, ಒಂದು ಗುಳ್ಳೆ ತರ ಆಗಿ ಅದು ಹೊಡೆದು ಹೋಗಿ. ಅದು ಯಾವ್ದು? ಕಾಲಲ್ಲಿ? ಕಾಲಲ್ಲಿ. ಕಾಲಲ್ಲಿ. ಈಗ ಬೆನ್ನಲ್ಲಿ ಇತ್ತಲ್ಲ ಗುಳ್ಳೆ? ಬೆನ್ನಲ್ಲಿತ್ತು. ಅದು ಒಂದು ಅದು ಕಟ್ ಮಾಡಿ ತೆಗಿದ್ರು. ಅದು ಮಗು ಇರುವಾಗ. ಒಂದು ಸ್ವಲ್ಪ ದೊಡ್ಡ ಆದ್ಮೇಲೆ ಇದು ಗುಳ್ಳೆ ಆಯ್ತು. ಅದು ಹೊಡೆದು ಹೋಗಿ ಅದು ಇದು ಸೆಪ್ಟಿಕ್ ಆಯ್ತು. ಹಾಗೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದಾಗ ಈಗ 8 ವರ್ಷ ಆಯ್ತು. ಈಗ ಕಾಲನ್ನೇ ತೆಗಿಬೇಕು ಅಂತ ಹೇಳಿದ್ರು. ಹೌದು, ಬೇರೆ ದಾರಿಯೇ ಇಲ್ಲ ಅಂತ? ಬೇರೆ ದಾರಿಯೇ ಇಲ್ಲ. ಹಾಗೆ ಆ ಸಂದರ್ಭದಲ್ಲಿ ನೀವು ಅಂದ್ರೆ ತುಂಬಾ ಕಷ್ಟವನ್ನು ಅನುಭವಿಸಿ? ತುಂಬಾ ಕಷ್ಟ. ಅಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ ನನಗೆ. ಯಾರ್ಯಾರ ಮನೆಗೆ ಹೋಗಿ ಕೂಲಿ ಮಾಡಿ ನಮ್ಮನ್ನೆಲ್ಲ ಸಾಕಿದ್ದಾರೆ. ನಾವು 3 ಮಕ್ಕಳು. ಹಾಗೆ ನಮ್ಮನ್ನು ಕಷ್ಟಪಟ್ಟು ಸಾಕಿದ್ದ ಅಮ್ಮನೇ. ನನಗೆ ಅಪ್ಪ ಇದ್ರು, ಅವರು ನಮ್ಮ ಇದಕ್ಕೇನು ಬರಲಿಲ್ಲ. ಹಾಗೆ ಅಮ್ಮನೆಲ್ಲ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದು. ಈಗ ಹಾಗಾದ್ರೆ ಯಾಕಂದ್ರೆ ಅಮ್ಮನಿಗೆ ತುಂಬಾ ಕೆಲಸ ಇರ್ಬೋದು. ಯಾಕಂದ್ರೆ ಒಂದೆಡೆ ನಿಮಗೆ ನಡಿಲಿಕ್ಕೆ ಪರಿಸ್ಥಿತಿ, ಒಬ್ಬ ಮನುಷ್ಯ ತನ್ನಷ್ಟಕ್ಕೆ ಒಂದು ಕಾಲನ್ನೇ ಕಳ್ಕೊಂಡಾಗ ಅವನಿಗೆ ಕೆಲಸ ಮಾಡೋದಕ್ಕೆ ನಡೆಯುವುದಕ್ಕೆ ತುಂಬಾ ಕಷ್ಟನೇ ಅಂತ. ಹೌದೌದು. ನನ್ನ ಎತ್ಕೊಂಡೇ ಹೋಗ್ತಾ ಇದ್ದದ್ದು. ನಾನು ದೊಡ್ಡವನಾಗಿದೆ, ಎತ್ಕೊಂಡೇ ಹೋಗ್ತಾ ಇದ್ದದ್ದು. ಮತ್ತೆ ನಾನೇ ಹೀಗೆ ಟೊಂಕ್ ಹಾಗೆ ನಾನೇ ಹೋಗ್ತಾ ಇದ್ದೆ. ತುಂಬಾ ಕಷ್ಟಪಟ್ಟಿದ್ದಾರೆ, ತುಂಬಾ ಕಷ್ಟಪಟ್ಟಿದ್ದಾರೆ. ಊರುಗೋಲೆಲ್ಲ ಮತ್ತೆ ತಗೊಂಡು? ಊರುಗೋಳು ಮತ್ತೆ ತಗೊಂಡು. ಇವಾಗ ಶಾಲೆಗೆ ಹೋಗ್ತಾ ಇದ್ರೆ ಹೇಗೆ? ಇಲ್ಲ, ಮನೆಯಲ್ಲೇ ಇದ್ದೆ 2 ವರ್ಷ ಮನೆಯಲ್ಲೇ ಇದ್ದೆ. ಅಂದ್ರೆ ಆ ಪರಿಸ್ಥಿತಿ ತುಂಬಾ ಕಷ್ಟ ಇತ್ತು. ಕ್ಲಾಸಲ್ಲಿ ಹೋಗ್ತಾ ಇದ್ದೆ, ಮಕ್ಕಳೆಲ್ಲ ನನ್ನ ದೂರ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಗಾಯ ಎಲ್ಲ ನೋಡಿ ಮತ್ತೆ ನಂಗೆ ಸಹ ಹೋಗ್ಲಿಕ್ಕೆ ಒಂದು ಮುಜುಗರ ಆಯ್ತು ಗಾಯ ಇರುವಾಗ. ಮತ್ತೆ ನಾನು ಹೋಗ್ಲಿಲ್ಲ. ಒಂದು ಟೀಚರ್ಸ್ ಎಲ್ಲ ಒಟ್ಟಿಗಿರುವವರಿಗೆ ಒಂದು ತರ ಅವರು ಬಿಹೇವ್ ಮಾಡಿದ್ರೆ ಹಾಗೆ ಆಗ್ತದೆ, ಮನಸ್ಸಿಗೆ ನೋವಾಗ್ತದೆ. ಆದ್ಮೇಲೆ ಟೀಚರ್ಸ್ ಎಲ್ಲ ಹೇಳಿದ್ರು, ಏನಾಗುದಿಲ್ಲ ಬನ್ನಿ ಅಂತ ಹೇಳಿದ್ರು. ಮಕ್ಕಳೇ ಸ್ವಲ್ಪ ದೂರ ಮಾಡ್ತಾರೆ. ಹೌದು, ನಂಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ನಾನು 2 ವರ್ಷ ನಿಲ್ಲಿಸಿದೆ. ಮತ್ತೆ ಕಾಲೆಲ್ಲ ಕಟ್ ಮಾಡಿ ಕೃತಕ ಕಾಲು ಜೋಡಣೆ ಆದ್ಮೇಲೆ ಮತ್ತೆ ನಾನು ಸ್ಟಾರ್ಟ್ ಇಂದ ಓದದ್ದು 6ನೇ ಕ್ಲಾಸಿಂದ. ಆಗ ನಿಮ್ ಜೊತೆ ಇದ್ದಂತ ಅವರೆಲ್ಲ ಡಿಗ್ರಿ ಎಲ್ಲ ಮುಗೀತು ಅವ್ರದ್ದು. ಹೌದಾ? ಹೌದು. ಅವರೆಲ್ಲ ಡಿಗ್ರಿ ಮುಗಿಸಿದ್ರು. ಕೆಲವರು ಕೆಲಸದಲ್ಲಿದ್ದಾರೆ. ಹಾಗೆ
ಅಂದರೆ ಇವತ್ತಿಗೆ ನಿಮಗೆ ಮತ್ತೆ ಶಾಲೆಗೆ ಹೋದಾಗ ನಿಮಗೆ ಈ ಕೃತಕ ಕಾಲಿನ ಬಗ್ಗೆ ಫಸ್ಟ್ ಅಳವಡಿಸಿದಾಗ ನೀವು ಎಲ್ಲಿ ಅದರ ಬಗ್ಗೆ ಹೇಗೆ ತರಬೇತಿ, ಅಂದರೆ ನಿಮಗೆ ಆಗ್ತದೆ ಇದು ನನಗೆ ಬೇಕು, ಇದು ನಾನು ನಡೀತೇನೆ ಖಂಡಿತ ಪರ್ಸೆಂಟ್ ಇದರಲ್ಲೊಂದು ಸಾಧನೆ ಮಾಡ್ತೇನೆ ಅಂತ ನಿಮಗೆ ಅನಿಸಿತ್ತು? ನಾನು ಹಾಸ್ಪಿಟಲಲ್ಲಿರುವಾಗ ಒಂದು ಇವರು ಸುಧಾ ಚಂದ್ರನ್ ಅಂತ ಇದ್ದಾರಲ್ಲ, ಹೌದು, ಡ್ಯಾನ್ಸರ್, ಅವರ ಪುಸ್ತಕ ಒಂದು ಓದಿದೆ. ಭಾರತ ನಾಟ್ಯದಲ್ಲಿ ಸಾಧನೆ ಮಾಡಿದ್ದು. ಹೌದು, ಅವರು ಅಷ್ಟು ಕಷ್ಟಪಟ್ಟಿದ್ದು ಆ ಕಾಲದಲ್ಲಿ ಸಾಧನೆ ಮಾಡಿದ್ದಾರೆ. ನಂಗೆ ಇದು ಯಕ್ಷಗಾನದಲ್ಲಿ ಆಗ್ಬೋದು ಇಲ್ಲ ಆಗ್ಲಿಕ್ಕಿಲ್ವಾ ಅಂತ ನಾನು ಯೋಚನೆ ಮಾಡಿದೆ. ನಿಜವಾಗಿ ಸೇರಿದ್ದು ನಾನು ಭಾಗವತಿಗೆ ಕ್ಲಾಸಿಗೆ ಅಂತ ಸೇರಿತ್ತು. ಅಲ್ಲಿ ನೋಡುವಾಗ ಯಕ್ಷಗಾನ ನಾಟ್ಯ ಕಲಿಸುವಾಗ ನನಗೆ ಆಸಕ್ತಿ ಇದ್ದ ನಿಜವಾಗಿ ನಾಟ್ಯದಲ್ಲಿ ಇದ್ದದ್ದು. ನನಗೆ ಕಲಿಸುವಾಗ ಅದೊಂದು ಆಸಕ್ತಿ ಏನು ನೋಡೋಣ ಸೇರಿದ್ರೆ ಏನಾಗ್ತದೆ ಅಂತ ನೋಡಿ. ಓಕೆ, ಈಗ 6ನೇ ಕ್ಲಾಸಿಗೆ ನೀವು ಸೇರಿದ್ದು ಯಾವ ಶಾಲೆಯಲ್ಲಿ? ನಾನು 6ನೇ ಕ್ಲಾಸ್, ಮೊದಲು 5ನೇ ಕ್ಲಾಸ್ ತನಕ ಇಲ್ಲಿ ಅಳಿಯೂರಲ್ಲಿ ಕಲಿತೆ, ನಿಮ್ಮ ತಂದೆ ಮನೆ ಹತ್ರ. ನಂತರ ನಾರವಿಯಲ್ಲಿ 1-2 ವರ್ಷ ಅಲ್ಲಿ ಕಲಿತೆ. ನಾರವಿ ಪೇಟೆ ಶಾಲೆ ಅಲ್ಲಿ ಕಲಿತೆ. ಈಗ 8ನೇ ಕ್ಲಾಸ್ ಹೈಸ್ಕೂಲ್ ಮತ್ತು PUC ಇಲ್ಲಿ ವೇಣೂರಲ್ಲಿ ಮಾಡಿ. ಈಗ ನೀವು ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತಿದ್ರ ಬಸ್ಸಲ್ಲಿ ಹೋಗ್ತಿದ್ದೆ? ಈಗ ಇಷ್ಟೆಲ್ಲ ಇಟ್ಕೊಂಡು ಬಸ್ಸಲ್ಲಿ ಹೋಗ್ತಾರೆ? ಅದು ತೊಂದರೆ, ನನಗೆ ಅಭ್ಯಾಸ ಆಗಿತ್ತು ಎಲ್ಲ. ಆಗ ನಿಮ್ಮ ಜೊತೆ ಇದ್ದವ್ರು ಹೆಲ್ಪ್ ಮಾಡ್ತಿದ್ರು? ಆವಾಗ ಇದ್ದವರೆಲ್ಲ ನಂಗೆ ತುಂಬಾ ಹೆಲ್ಪ್ ಮಾಡ್ತಿದ್ರು. ನನ್ನ ಫ್ರೆಂಡ್ಸ್ ಎಲ್ಲ ಈಗ ಎಲ್ಲರೂ ಹೆಲ್ಪ್ ಮಾಡಿದ್ರು. ಅಂದ್ರೆ ಹತ್ಬೇಕಾದ್ರೆ ಇಳಿಬೇಕಾದ್ರೆ? ಹೌದು, ಎಲ್ಲದಕ್ಕೂ ನನಗೆ ನಾನು ಹೋಗಿದ್ದ ಸೀಟ್ ಎಲ್ಲ ಬಿಟ್ಟು ಕೊಡುದು, ಯಾರಾದ್ರೂ ಕೂತಿದ್ರೆ ಅವರನ್ನು ಎಬ್ಬಿಸಿ ಅವರಿಗೆ ಸೀಟ್ ಕೊಡಿಸುದು ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ರು. ಹಾಗೆ ನೀವು ಅಲ್ಲಿಂದ ಹೈಸ್ಕೂಲ್ ಮುಗಿಸಿದ್ರಿ? ಹೈಸ್ಕೂಲ್ ಅನ್ನ ನಾರವಿಯಲ್ಲಿ ಮುಗಿಸಿದ್ರಿ? ಇಲ್ಲ, ಇಲ್ಲಿ ವೇಣೂರಲ್ಲಿ ಮುಗಿಸಿದ್ರಿ ಹೈಸ್ಕೂಲ್ ಅನ್ನ? ಹೌದು. ಆಮೇಲೆ ಅಲ್ಲಿ ಎಜುಕೇಶನ್ ಕಂಟಿನ್ಯೂ ಮಾಡ್ತಿದ್ದೇನೆ. ಇನ್ನು ಡಿಗ್ರಿ ನಾನು ಈಗ ಅಲ್ಲಿಂದ ಮತ್ತೆ PUC ಮಾಡಿದ್ರಿ? PUC ಮಾಡಿದ್ದೇನೆ. ಎಲ್ಲಿ? ನಾರವಿಯಲ್ಲಿ, ವೇಣೂರಲ್ಲಿ ಮಾಡಿದ್ರಿ? ವೇಣೂರಲ್ಲೇ ಮಾಡಿದ್ದು ನಾನು. ಓಕೆ, ವೇಣೂರಲ್ಲಿ ಜೂನಿಯರ್ ಕಾಲೇಜಲ್ಲಿ. ಓಕೆ, ಅದು ಮುಗಿಸಿ ಈಗ ನೀವೀಗ ಇದರ ಮಧ್ಯೆ ಯಕ್ಷಗಾನ ಆಸಕ್ತಿ ನಿಮಗೆ ಹೇಗೆ ಬಂದದ್ದು ಅಂತ? ನಾನು 8ನೇ ಕ್ಲಾಸ್ ಅಲ್ಲಿ ಇರುವಾಗ ಅದೇ ಹೇಳಿದಲ್ಲ, ಭಾಗವತಿ ಕ್ಲಾಸಿಗೆ ಹೋದ್ರಿ? ಅಲ್ಲ, ಎಲ್ಲಿತ್ತು ಕ್ಲಾಸ್? ಎಲ್ಲಿತ್ತು ನಿಮಗೆ? ನಮ್ಮ ಹೈಸ್ಕೂಲ್ ಅಲ್ಲಿ ಇತ್ತು. ಈಗ ನಿಮಗೆ ಕಾಲು ನಿಮ್ಮದು ಕಟ್ ಮಾಡಿದ್ರು, ಅದ್ರ ನಂತರ ಆಸ್ಪತ್ರೆಯಲ್ಲಿ ಸುಧಾಚಂದ್ರನ್ ಅವರ ಪುಸ್ತಕವನ್ನು ಓದಿದ್ರಿ. ನಿಮಗೆ ಆಗಲೇ ಯಕ್ಷಗಾನ ಕಲಿಬೇಕಂತ ಆಸೆ ಇತ್ತ? ಅಲ್ಲ ಮೊದಲೇ ಇತ್ತು ನಂಗೆ ಯಕ್ಷಗಾನ ಅಂದ್ರೆ ತುಂಬಾ ಕಲಿಬೇಕಂತ ಮೊದಲೇ ಇತ್ತು. ಕಾಲಿನ ಸಮಸ್ಯೆ ಒಂದೆಡೆ, ಮತ್ತೆ ಕ್ಲಾಸ್ಗಳು ಎಲ್ಲಿ ಇರ್ಲಿಲ್ಲ ಆವಾಗ. ಹೌದು, ಆಗ ಬಹಳ ಕಡಿಮೆ ಕ್ಲಾಸ್ ಇದೆ. ಈಗ ತುಂಬಾ ಕ್ಲಾಸ್ ಎಲ್ಲ ಅಲ್ಲಿ ಆಗ್ತಾ ಇದೆ. ಮೊದಲ ಕ್ಲಾಸೇ ಇಲ್ಲ. ಒಂದು ಧರ್ಮಸ್ಥಳಕ್ಕೆ ಹೋಗ್ಬೇಕು, ಕೇಂದ್ರಕ್ಕೆ ಹೋಗ್ಬೇಕು. ಮತ್ತೆ ಎಲ್ಲಿ ಬೇರೆ ಎಲ್ಲಿ ಕೇಳಿದ್ದೆ ನಾನು, ಅಲ್ಲಿಗೆ ಹೋಗ್ಬೇಕಿತ್ತು. ಆದ್ರೆ ನಂಗೆ ಇಲ್ಲಿ ಬರುವಾಗ ವೇಣೂರು ಹೈಸ್ಕೂಲಲ್ಲಿ ನಮ್ಮ ಉಪ ಪ್ರಾಂಶುಪಾಲರು ಒಂದು ಹೇಳಿದ್ರು, ಈಗ ಯಕ್ಷಗಾನ ಕ್ಲಾಸ್ ಉಂಟು, ಯಾರಿಗೆ ಆಸಕ್ತಿ ಉಂಟು ಸೇರಿ ಅಂತ. ನಾವು ತುಂಬಾ ಒಂದು 62 ಮಕ್ಕಳು ಸೇರಿದ್ವಿ. ಅವಾಗ ಸೇರಿದ್ರಲ್ಲಿ ಉಳಿದದೊಂದು 10-15 ಮಕ್ಕಳಲ್ಲಿ ಸ್ಟಾರ್ಟಿಂಗ್ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಇರ್ತಾರೆ, ಕಂಟಿನ್ಯೂ ಮಾಡೋರು. ಹೌದು, ಹಾಗೆ 15ರ ನಾನು ಉಳಿದವ. ಆದರೆ ಅವರು ನಂಗೆ, ನಮ್ಮ ಉಪ ಪ್ರಾಂಶುಪಾಲರು ನನ್ನದು ಯಾವುದಕ್ಕೂ ನಾನು ಬಿಟ್ಟು ಕೊಡ್ಲಿಲ್ಲ. ಎಲ್ಲರಿಗೆ ಹೇಗೆ ಕಲಿಸ್ತಾ ಇದ್ರು ಹಾಗೆ ನನಗೆ ಕಲಿಸ್ತಾ ಇದ್ರು. ಮತ್ತೆ ವೆಂಕಟೇಶ್ ಎಸ್ ತುಳುಪುಳ್ಳಿ ಅಂತ ಹೇಳಿ ಉಪ ಪ್ರಾಂಶುಪಾಲರು. ಎಲ್ಲರಿಗೆ ಕಲಿಸುವಾಗ ನನಗೆ ವೇಷ ಕೊಡುವಾಗ ಹಾಗೆ ಬೈರಾಗಿ ಗಿರಿಜಾ ಕಲ್ಯಾಣ ಪ್ರಸಂಗದಲ್ಲಿ ನನ್ನ ರಂಗಪ್ರವೇಶ ಆದದ್ದು. ಈಗ ನೀವು ಅಲ್ಲಿ ಭಾಗವತಿ ಕಲ್ತಿದ್ರ? ಫಸ್ಟಿಗೆ ಭಾಗವತಿಗೆ ಅಂದ್ರೆ ಅಷ್ಟು ಕಲ್ತಿರ್ಲಿಲ್ಲ ನಿಮಗೆ? ಕಲ್ತದ್ದು ಭಾಗವತಿಗೆ ಇಂಟ್ರೆಸ್ಟ್ ಇಲ್ಲ ನಿಮಗೆ? ಇಂಟ್ರೆಸ್ಟ್ ಉಂಟು ಅಂತ ಇಲ್ಲ ಅಂತ ಇಲ್ಲ, ಉಂಟು. ಆದ್ರೆ ಭಾಗವತಿಗೆ ನಾನು ಅಲ್ಲಿ ವೇಣೂರಲ್ಲಿ ಕಲ್ತಿಲ್ಲ. ಭಾಗವತಿ ಕಲ್ತದ್ದು ಇವರು ರಾಮಯ್ಯ ಸಾಲಿಯನ್ ಮಂಗಲ್ಪಾಡಿ ಅಂತ ಹೇಳಿ, ಅವರಲ್ಲಿ ನಾನು ಸ್ವಲ್ಪ ಕಲ್ತೇನೆ, ಅಷ್ಟು ಕಲಿಲ್ಲ. ಮಂಜೇಶ್ವರದವರಲ್ಲ? ನನಗೆ ಆನ್ಲೈನ್ ಅಲ್ಲಿ ಕಲಿಸ್ತಿದ್ರು. ಮಂಜೇಶ್ವರದ ಈಗ ಆಕ್ಚುಲಿ ಜಗನ್ಯ ಶೆಟ್ಟಿ ಮಂಗಲ್ಪಾಡಿ ಅಂತ ಇದ್ದಾರೆ, ಅವ್ರ ತಂದೆಯವರು ಕೂಡ ವೇಷಧಾರಿಗಳು. ಅಲ್ಲಿಯವರು ಮಂಗಲ್ಪಾಡಿ ಅಂದ್ರೆ ಸಾಧಾರಣ ನಮ್ಮ ಉಪ್ಪಾಳದ ಹತ್ರ. ಅವರ ಹತ್ರ ಅವರು ಆನ್ಲೈನ್ ಅಲ್ಲಿ ಆನ್ಲೈನ್ ಅಲ್ಲಿ ಕಳಿಸ್ತಿದ್ರು. ಅವರೇ ನಂಗೆ ಫೋನ್, ವಿಡಿಯೋ ಎಲ್ಲ ಅವಾಗ ವೈರಲ್ ಆಯ್ತು ನಂದು. ಅವಾಗ ಅವರೇ ನಂಗೆ ಫೋನ್ ಮಾಡಿ, ನಿಂಗೆ ನಾನು ಭಾಗವತಿ ಕಲಿಸ್ತೇನೆ, ಇಂಟ್ರೆಸ್ಟ್ ಇದ್ರೆ ಕಲಿಬಹುದು. ಹಾಗೆ ಯಾವ್ದು ಸಹ ನಂಗೆ ಫೀಸ್ ತಗೊಳ್ಳಿಲ್ಲ. ಹೌದಲ್ಲ? ಎಲ್ಲ ಭಾಗವತಿಗೆ ಅಂದ್ರೆ ನಂಗೆ ಕಲೀಲಿಕ್ಕೆ ಆಗ್ಲಿಲ್ಲ. ಮತ್ತೆ ಇದು ಕಂಟಿನ್ಯೂ ಆಗ್ಲಿಲ್ಲ. ಅಂದ್ರೆ ಆನ್ಲೈನ್ ಕ್ಲಾಸ್ ಎಲ್ಲ ಮುಗಿದು ಅವರು ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ನಂಗೆ ಆಫ್ಲೈನ್ ಕ್ಲಾಸ್ಗೆ ಇಲ್ಲಿ ಮಂಗಳೂರಿಗೆ ಬರ್ಬೇಕಿತ್ತು, ದೂರ ಆಗ್ತಿತ್ತು. ಹಾಗೆ ಅಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಪ್ರಸಾದ್ ಚೇಕ್ರಾಡಿ ಅಂತ ಹೇಳಿ ಅವರಲ್ಲಿ ಆನ್ಲೈನ್ ಕ್ಲಾಸ್ ಬ್ಯಾಂಗ್ಳೂರಿಂದ ಮಾಡ್ತಿದ್ರು ಆನ್ಲೈನ್ ಕ್ಲಾಸ್. ಅದನ್ನು ಸಹ ಸ್ವಲ್ಪ ಮಾಡಿದ್ದೆ. ನಂಗೆ ಕಾಲೇಜಲ್ಲಿ ಇರುವಾಗ ಅದನ್ನು ಸಹ ಮೇಳಕ್ಕೆಲ್ಲ ಹೋಗ್ತಿದ್ದೆ. ಅದನ್ನು ಸಹ ಕಂಟಿನ್ಯೂ ಕಂಟಿನ್ಯೂ ಆಗ್ಲಿಲ್ಲ ಭಾಗವತಿಗೆ. ಒಂದು ಅಲ್ಪ ಸ್ವಲ್ಪ ತಾಳೆಲ್ಲ ಅಷ್ಟು ಒಂದು ಗಟ್ಟಿಯಾಗಿದೆ ಅಷ್ಟೇ. ಆಮೇಲೆ ವೇಷ ಮಾಡಬೇಕು ಅಂದ್ರೆ ನೀವು ಕಾಲೇಜಲ್ಲಿ ಇರುವಾಗ ಸ್ಟಾರ್ಟ್ ಮಾಡಿದ್ರಿ? ಇಲ್ಲ, ವೇಷ ನಾನು 9ನೇ ಕ್ಲಾಸ್ ಅಲ್ಲಿ ಇರುವಾಗ ಅದೇ ರಂಗ ಪ್ರವೇಶ ಆದ್ಮೇಲೆ ಬೈರಾಗಿಯಾಗಿ ರಂಗವೇಷ ಆದ. ಅದೇ ಒಂದು ವಾರ ಬಿಟ್ಟು ನಂಗೆ ಒಂದು ಸುಂಕದಟ್ಟೆ, ನಮ್ಮ ಮೇಳದ ಹತ್ರ ಸುಂಕದಟ್ಟೆ ಮೇಳದ ಒಂದು ಆಟ ಆಯ್ತು. ನನ್ನೊಂದು ಸ್ನೇಹಿತರು ಇದ್ರು ಹತ್ರ ಮೇಳದಲ್ಲಿ. ಈಗ ಹೇಳಿದ್ರು, ಒಂದು ವೇಷ ಮಾಡ್ತೀಯ ಮಾರಾಯ ಅಂತ ಹೇಳಿದ್ರು.
ಅದಕ್ಕೆ ಮೇಳ ಅಲ್ವಾ, ಸ್ವಲ್ಪ ಹಿಂಜರಿಕೆ ಆಗ್ತದೆ. ಹೌದು, ಮೇಳ ನಾನು ಇದರಲ್ಲಿ ಮಾಡ್ಲಿಲ್ಲ, ನಾನು ಒಮ್ಮೆನೆ ವೇಷ ಮಾಡಿದ್ದು ಅಂತ ಹೇಳಿದೆ. ಆಗ್ತದೆ ಬಾ, ನಿಂಗೆ ಇಂಟ್ರೆಸ್ಟ್ ಉಂಟಾ? ಯಾರು ಕರೆದ್ರು ಅವರು? ಸಂತೋಷ್ ತಿಮಂತೂರ್ ಅಂತ ಹೇಳಿ, ನಿಂಗೆ ಇಂಟ್ರೆಸ್ಟ್ ಉಂಟಾ, ನಾನು ಮಾತಾಡ್ತೇನೆ ಭಾಗವತರ ಅಂತ. ಹಾಗೆ ನಾನು ಅವರು ಹೋಗಿ ಇವ್ರ ಹತ್ರ ಮಾತಾಡಿದೆ, ಭಾಗವತರ ಕರುಣಾಕರ್ ಶೆಟ್ಟಿಗಾರ ಅವ್ರ ಹತ್ರ ಮಾತಾಡಿದ್ರು. ಅವ್ರು ಹೇಳಿದ್ರು ನಿಂಗೆ ಆಗ್ತದ ಅಂತ ಹೇಳಿದ್ರು. ನಾನು ಅಲ್ಲಿ ಅವರ ಹತ್ರ ದಿಗಿನ ಎಲ್ಲ ಹಾಕಿ ತೋರಿಸಿದೆ, ಆಗ್ತದೆ ಅಂತ ಹೇಳಿ. ಅವರಿಗೆ ಖುಷಿ ಆಯ್ತು. ಅವರಿಗೆ ಆಯ್ತು, ನಿಂಗೆ ಒಳ್ಳೆ ಕಲಾವಿದ ಆಗು, ನಿಂಗೆ ಸುಂಗದಟ್ಟೆ ಮೇಳದಲ್ಲಿ ಯಾವತ್ತು ನಿಂಗೆ ವೇಷ ಇಲ್ಲ ಅಂತ ಇಲ್ಲ, ಯಾವಾಗ ಬಂದ್ರು ವೇಷ ಉಂಟು, ನೀನು ವೇಷ ಇವತ್ತು ಮಾಡ ಅಂತ ಹೇಳಿದ್ರು. ಅವತ್ತಿನಿಂದ ಮೇಳದಲ್ಲಿ ನಾನು ಸ್ಟಾರ್ಟ್ ಮಾಡಿತ್ತು. ಅಂದ್ರೆ ಈಗ ಮನೋಜಿಗೆ ಇದು ಬಹುಶಃ ದೊಡ್ಡ ಒಂದು ಸ್ಟೋರಿ. ಯಾಕಂದ್ರೆ ಬಹುಶಃ ದೇವರ ಅನುಗ್ರಹ, ಒಂದು ಯಕ್ಷಮಾತೆ ಅನುಗ್ರಹ ಏನಾಗ್ತದೆ, ಒಬ್ಬೊಬ್ಬರನ್ನೇ ಲಿಂಕ್ ಮಾಡ್ತಾ ಮಾಡ್ತಾ ಮನೋಜ್ ಸದ್ದಿಲ್ಲದ ಮೇಳಕ್ಕೆ ಎಂಟರ್ ಆಗಿಬಿಟ್ರು. ಹೌದೌದು, ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಮೇಳಕ್ಕೆ ಹೋಗ್ತೇನೆ ಅಂತ, ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ ನಾನು. ಏನಾಗ್ತದೆ ಏನು ಅಂತ ಹೇಳ್ತಿದ್ದೆ, ಇಂಟ್ರೆಸ್ಟ್ ಇತ್ತು ನಂಗೆ ಮೇಳದಲ್ಲಿ ಅವಕಾಶ ಸಿಗ್ತದಾ ಇಲ್ವಾ ಅಂತ. ಅದೆಲ್ಲ ಕೊರತೆಯನ್ನು ರಮೇಶ್ ಕುಲಶೇಖರ ಮತ್ತು ಕರುಣಾಕರ್ ಶೆಟ್ಟಿಗಾರರು, ಇದಕ್ಕೆ ತುಂಬಾ ಕಲಾವಿದರಿದ್ದಾರೆ, ಜಯೇಂದ್ರ ಕುಲಾಲ್ ಕಿದೂರು, ಇವರ ಸಹಕಾರ ನಾನು ಮರೆಯಲಿಕ್ಕಿಲ್ಲ. ನಾ ಬಣ್ಣಗಾರಿಕೆಯಲ್ಲಿ ಮಧುರಾಜ್ ಪೆರ್ಮುದೆ ಅವರು ಮತ್ತೆ ಎಲ್ಲ ತುಂಬಾ ಕಲಾವಿದರು ನನಗೆ ಸಹಕಾರ ನೀಡಿದ್ದಾರೆ, ಅವರನ್ನು ಎಂದಿಗೆ ನಾನು ಮರೆಯಲಿಕ್ಕೆ ಇಲ್ಲ. ಈಗ ನಿಮಗೆ ಫಸ್ಟ್ ಮೇಳಕ್ಕೆ ಎಂಟ್ರಿ ಆದ್ರಿ, ಯಾವ ವೇಷ ಕೊಟ್ಟಿದ್ದಾರೆ ನಿಮಗೆ? ದೇವೇಂದ್ರ ಬಳ ಮಾಡಿದ್ದು. ನಾ ದಿಗಿನದ ವೇಷ ಮಾಡಿದ್ದು ಫಸ್ಟೇ, ಪ್ರವೇಶದ್ದೆಲ್ಲ ಅದ್ರ ಬೈರಾಗಿಯಲ್ಲೆಲ್ಲ ಪ್ರವೇಶ ಇಲ್ಲ, ಅದ್ ಪದ್ಯಕ್ಕೆ ಬರುವುದು ಅಷ್ಟೇ. ದೇವೇಂದ್ರ ಬಳಕೆ ನಾನು ಇದು ಪ್ರವೇಶ ಮಾಡಿದ್ದು ದಿಗಿನದ ವೇಷ. ನಂತರ ಎಲ್ಲ ಅವಾಗೆಲ್ಲ ಕರೀತಿದ್ರು, ಹೋಗ್ತಿದ್ದೆ ವೇಷ ಎಲ್ಲ. ಅಂದ್ರೆ ಸಂಕಟ ಮೇಳಕ್ಕೂ ಡೈಲಿ ಅಂತಲ್ಲ, ಹೌದು, ಯಾರದು ಬದ್ಲಿಗೆಲ್ಲ ಹೋಗ್ತಿದ್ದೆ. ಒಂದು ಮರು ವರ್ಷ ಸಹ ಹಾಗೆ ರಮೇಶ್ ಕುಲಶೇಖರ್ ಅವರು ಮ್ಯಾನೇಜ್ಮೆಂಟ್ ಆ ವರ್ಷ ಸಹ ರೋಹಿತ್ ಮಲಳಿ ಅಂತ ಅವರೆಲ್ಲ ಇದ್ರು. ಅವರೆಲ್ಲ ಮಾತಾಡಿ ಪೋಯಿ ವರ್ಷ ವೇಷ ಮಲ್ತಾ ಇತ್ತೆ, ಈ ವರ್ಷ ವೇಷ ಮಲ್ಪಾಡ ಅಂತ ನಮ್ಮ ಮನೆ ಹತ್ರ ಆಟದಲ್ಲಿ ಅವರ ಹತ್ರ ಮಾತಾಡಿದ ಮಲ್ಪಾಡ ಅಂತ. ಅವಾಗ ಅರ್ವ ಕೊರಗಪ್ಪ ಸಿಟ್ರೆಲ್ಲ ಇದ್ರು ಮೇಳದಲ್ಲಿ, ಅವರ ಹತ್ರ ಮಾತಾಡಿ ನಾವೇನ್ ಹೇಳ್ತೇವೆ, ಅವರೆಲ್ಲ ನಮ್ಮ ತೆಂಕುತುಟ್ಟಿ ಯಕ್ಷಗಾನಕ್ಕೆ ಒಂದೊಂದು ಲೆಜೆಂಡ್ಗಳು. ಹೌದೌದು, ಯಾಕಂದ್ರೆ ಈ 84 ವರ್ಷದಲ್ಲಿ ಅರ್ವ ಕೊರಗಪ್ಪ ಸರ್ ಅವರು ಮಾಡುವಂತ ವೇಷಗಳು, ಅವರ ಪ್ರವೇಶ ನೋಡಿದ್ರೆ ಯುವಕರೆಲ್ಲ ನಾಚಿಕೆ ಪಡ್ಬೇಕು, ಆತರ ಅವ್ರದ್ದೆಲ್ಲ 10 ದಿಗಿನೆಲ್ಲ ಆಗ್ತಾರೆ. ಹೌದು, ಈ ಪ್ರಾಯ ಅದನ್ನ ಎಣಿಸಿದ್ರೆ ಕಷ್ಟ ಆಗ್ತದೆ. ಯಾಕಂದ್ರೆ ಒಬ್ಬ ಯಕ್ಷಗಾನ ವೇಷ ಮಾಡಿದವನಿಗೆ ಗೊತ್ತಾಗ್ತದೆ ಆ ಪ್ರಾಯದಲ್ಲಿ ಅವ್ರು ಆ ರೀತಿ ವೇಷ ಮಾಡ್ಬೇಕಾದ್ರೆ. ಯುವಕರೇ ಬರುವಾಗ ರಂಗಸ್ಥಳಕ್ಕೆ ಹೋಗಿ ಅಷ್ಟೇ ಎಂಟ್ರಿ ಕೊಟ್ರೆ ನಿಮಗೆ ಅವರದ್ದೊಂದು ಸಂಸರ್ಗ ಸಿಕ್ಕಿದ್ದು ನಿಮಗೆ ತುಂಬಾ ಒಂದು ಹೆಲ್ಪ್ ಆಗ್ಬೋದು ಅಂತ. ತುಂಬಾ ಹೆಲ್ಪ್ ಆಯ್ತು, ಅವರ ಕಾಲೆಲ್ಲ ಹಿಡಿದೆ, ಅವರಿಗೆ ಖುಷಿ ಆಯ್ತು ಕಾಲೆಲ್ಲ ನೋಡುವಾಗ. ವೇಷ ಮಲ್ಪ ಮಗ ಕಾಪುಣ ಅಂತ ಹೇಳಿದ್ರು ಅವರು, ಅರ್ವ ಶೆಟ್ರು. ಆ ವರ್ಷ ನಾನು ವೇಷ ಮಾಡಿದೆ ಆ ಸುಂಗದ. ಮತ್ತೆ ರಮೇಶ್ ಕುಲಶೇಖರ್ ಅವರು ನಂಗೆ ಯಾರು ನಿತ್ಯ ವೇಷಕ್ಕೆಲ್ಲ ಜನ ಇಲ್ಲದಿದ್ರೆ ನಂಗೆಲ್ಲ ಕಾಲ್ ಮಾಡಿ ಎಲ್ಲ ಹೇಳ್ತಿದ್ರು. ಮತ್ತೆ ನಾನು ಫ್ರೀ ಇರುವಾಗ ಸರಿ ಬರೋಣ ಇಂಚೆ ಫ್ರೀ ಇಲ್ಲ ಬೋರಾಪಣ ಅಂತ ಹೇಳಿದ್ರೆ, ಬಡ ಮರ ವೇಷ ಮಲ್ಪ ಓಲ ನಿಕ್ ವೇಷ ಇಜ್ಜಿಂದು ಅಂತ ಹೇಳಿದ್ರು. ಆ ವರ್ಷ ಆಯ್ತು, ಆ ವರ್ಷ ಎಲ್ಲ ಕಂಟಿನ್ಯೂ ಸೇವೆ ಎಲ್ಲ ಆಯ್ತು. ಬರುವ ವರ್ಷ ನಿತ್ಯ ವೇಷಕ್ಕೆ ಜನ ಇಲ್ಲ ಆ ಮೇಳದಲ್ಲಿ ಯಾರು. ನಂಗೆ ನನ್ನ ಅಮ್ಮನಿಗೆ ಫೋನ್ ಮಾಡಿ ಹೇಳಿದ್ರು, ಇಂಚಿರ ಮಗನ ಕಡಪುಡ್ಲೆ ಮೇಳ ಬರೋಣ ಅಂದೆ. ಹೇಗೆ ಇಂಟ್ರೆಸ್ಟ್ ಇತ್ತು ನಾನು ಕಡಪುಡುವೆ ಅಂತ ಅಮ್ಮ ಹೇಳಿದ್ರು. ಹಾಗೆ ಅಮ್ಮ ನನ್ನ ಹತ್ರ ಹೇಳಿದ್ರು, ಇಂಚೆ ಮೇಳ ಪೋಡಿಗೆ ಆಯ್ತು ಅಂತ ಹೇಳಿದೆ. ನಂಗೆ ಖುಷಿ ಆಯ್ತು. ಆ ವರ್ಷ ಮೇಳದಲ್ಲಿ ತಿರುಗಾಟ ಮಾಡಿದ್ದೆ, ನಂಗೆ ಅವಕಾಶ ಮೇಳದಲ್ಲಿ ತಿರುಗಾಟ ಮಾಡಿದೆ ಇವರು ರಮೇಶ್ ಕುಲಶೇಖರ್ ಅವರು. ಹಾಗೆ ಆ ವರ್ಷ ಮೇಳದಲ್ಲಿ ತಿರುಗಾಟ ಮಾಡಿದೆ. ಬರುವ ವರ್ಷ ನಂಗೆ ಕಾಲೇಜಿಗೆ ಕಷ್ಟ ಆಯಿತು, ಸೆಕೆಂಡ್ ಇಯರ್ PUC ಪಬ್ಲಿಕ್ ಅಲ್ಲ. ಹಾಗೆ ನಾನು ಮೇಳ ಬಿಟ್ಟೆ. ಈ ವರ್ಷ ಬರ ಹೆಂಗೆ ಕಾಪುಜಿ ಹೆಂಗೆ ಕಾಲೇಜ್ ಇಂಚೆ ಬಂಗಾಪುನು ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಿಂಗೆ ಸುಂಗದಟ್ಟೆ ಮೇಳದಲ್ಲಿ ನಿಂಗೆ ಅವಕಾಶ ಇಲ್ಲ ಅಂತ ಇಲ್ಲ, ಯಾವಾಗ ಬಂದ್ರು ನಿಂಗೆ ವೇಷ ಉಂಟು. ಅಂದ್ರೆ ಅದ್ಭುತವಾದಂತ ಪ್ರೋತ್ಸಾಹ. ಹೌದು, ಯಾರು ಕೊಡ್ಲಿಕ್ಕಿಲ್ಲ. ಹಾಗೆ ಹೇಳಿದ್ರು. ಹಾಗೆ ಅವರು ಕೊಟ್ಟ ಮಾತಿನಂತೆ ಇದುವರೆಗೆ ನಂಗೆ ಸುಂಗದಟ್ಟೆ ಮೇಳದಲ್ಲಿ ವೇಷ ಇಲ್ಲ ಅಂತ ಇಲ್ಲ, ಹೋದಾಗ ವೇಷ ಉಂಟು. ಅದು ಕೆಲವು ಪ್ರಸಂಗದಲ್ಲಿ ಒಂದು ವೇಷಕ್ಕೆ ಸೆಟ್ ಆಗಿರ್ತಾರೆ, ಎಲ್ಲ ಕತೆಗೆ ಸೆಟ್ ಆಗಿರ್ತಾರೆ. ಹಾಗೆ ಕೆಲವು ವೇಷ ಮಾಡ್ಲಿಲ್ಲ ನಾನೇ ಬೇಡ ಅಂತ ಹೇಳಿದೆ. ಅವರು ಕೊಟ್ಟಿದ್ರು, ನಿಂಚೆ ವೇಷ ಬೇಡ ಮಲ್ಲೆ ಜಯ ಮಲ್ಪಾಡ್ ಹುಡುಗಿ ಅಂತ. ಮತ್ತೆ ನಮ್ಮ ಮನೆ ಹತ್ರ ಒಂದು ಸ್ವಾಮಿ ಕೊರಗಜ್ಜಂದು ಯಕ್ಷಗಾನ ಆಯ್ತು. ನಮ್ಮ ಊರಿನವರಲ್ಲಿ ಎಲ್ಲಿದ್ರು ಒಂದು ವೇಷ ಮಲ್ಪೊಂಡು ಮಾರೆ ಇಂಚಿನ ವೇಷ. ಹಾಗೆ ನಾನು ವೇಷ ಮಾಡಿದ್ದೆ ಅಂತ ಹೇಳಿದೆ. ಆಗ ಆಯ್ತು ಅಂತ ಹೇಳಿದ್ರು. ಲೀಸ್ಟ್ ಎಲ್ಲ ಆಗಿತ್ತು ಅವಾಗ. ಕೌಶಿಕ ಅಂತ ಒಬ್ಬ ಹುಡುಗ ಇದ್ದ, ಅವನದೆಂತ ಒಂದು ವೇಷ ಇತ್ತು ಅಲ್ಲ. ವೇಷ ಎಲ್ಲ ಸೆಟ್ ಆದ್ಮೇಲೆ ನಾನು ಹೋಗಿ ಹೇಳಿದ್ದೆ, ಇಂಚೆ ವೇಷ ಮಲ್ಪೋಡ ಅಂತ. ನಿಕ್ಕೊಂದು ದುಂಬನ್ರಾಜ್ ಅಂತ ಹೇಳಿದ್ರು. ಅವನನ್ನು ಕರೆದು ಹೇಳಿದ್ರು, ಇಂಚೆ ವೇಷ ಮಲ್ಪಬೇಕೆ ಮಲ್ಪಾಡ ಅಂತ ಹೇಳಿದ್ರು. ಅವರು ಕಣಿಯೂರಿನವ, ನಿತ್ಯ ವೇಷ ಮಾಡ್ತಾನೆ ಅವ ಹೇಳಿದ ಮಲ್ಪಾಡ ಅಂತ. ಅವನ ಸಹ ಒಂದು ಪ್ರೋತ್ಸಾಹ ನೋಡಿ, ಮಲ್ಪಾಡು ಏಪಲ ಬರ್ತಾರೆ ಅಂತ ಮಲ್ಪಾಡ ಅಂತ. ಅವತ್ತು ನಂಗೆ ಅವ ಸಹ ಒಂದು
ಸರ್ ನನಗೆ ಸಹಕಾರ ನೀಡಿದ್ದಾರೆ. ಅಲ್ಲ ಹಾಗೆ ಬಿಟ್ಟು ಕೊಡುವವರು ಯಾರು ಇಲ್ಲ. ಇಲ್ಲ, ಆ ಒಂದು ವೇಷ ಬಿಟ್ಟು ಕೊಡುದು ಕಡಿಮೆ ಅಂತ ದೊಡ್ಡ ದೊಡ್ಡ ವೇಷ ಅಂದ್ರೆ ಅದು ಮೇಳದಲ್ಲಿ ತಿರುಗಾಟ ಮಾಡಿದವನಿಗಿರ್ಬೋದು, ಯಾಕಂದ್ರೆ ಒಂದು ಫಿಕ್ಸೆಡ್ ಪ್ರಸಂಗ, ಹೌದು ಒಂದು ಪ್ರಸಂಗ ತುಂಬಾ ಪ್ರದರ್ಶನ ಆಗಿರ್ತದೆ. ಆ ಪ್ರದರ್ಶನದಲ್ಲಿ ಆ ಹೊತ್ತಿಗೆ ಅವನ ವೇಷವೇ ಬೇಕು, ಯಾಕಂದ್ರೆ ಅದ್ರಲ್ಲಿ ಅನುಭವ ಆಗಿರ್ತದೆ. ಆ ಕಥೆಯ ನಡೆ ಹೇಗೆ, ಅಥವಾ ಅಲ್ಲಿ ಹೋಗುವಂತ ಒಂದು ಏನಿರ್ತದೆ ಅಲ್ಲಿ ಪಾತ್ರ ಸಂಭಾಷಣೆಗಳು, ಪಾತ್ರ ಪೋಷಣೆಗಳು ಹೇಗೆ, ಪ್ರತಿಯೊಂದಕ್ಕೊಂದು ಫಿಕ್ಸ್ ಆಗಿರ್ತದೆ. ಅಂದ್ರೆ ಪೌರಾಣಿಕ ಪ್ರಸಂಗದಲ್ಲಿ ನಾವು ಹೇಗಾದ್ರೂ ಅದಲ ಬದಲುಗಳನ್ನ ಅಂದ್ರೆ ನಡೆಗಳಲ್ಲಿ ಒಂದೇ ತರ ಇದ್ರು ಬಹುಶಃ ಪಾತ್ರ ಚಿತ್ರಣದ ಬಗ್ಗೆ ಬಹುತೇಕ ಗೊತ್ತಿರ್ತದೆ ಒಬ್ಬನಿಗೆ. ಆದ್ರೆ ಒಂದು ಹೊಸ ಕಾಲ್ಪನಿಕ ಕಥೆಗಳು ಬಂದಾಗ ಅದಕ್ಕೊಂದು ಅಷ್ಟೇ ಒಂದು ಪಾತ್ರ, ಅದಕ್ಕೆ ಇಷ್ಟೇ ಹಿನ್ನೆಲೆ ಅಂತ ಅನ್ನೋದಿರ್ತದೆ. ಅದನ್ನೆಲ್ಲ ಅವತ್ತು ಆ ಹುಡುಗ ನಂಗೆ ಬಿಟ್ಟು ಕೊಟ್ಟಿದ್ದಾನೆ. ಅಂದ್ರೆ ನೋಡಿ, ಕಲಾವಿದರ ಸಹಕಾರ ಎಷ್ಟುಂಟು ಅಂತ ಹೇಳಿದ್ರೆ ಅದು ನಂಗೆ ಒಂದು ಹೆಮ್ಮೆ ಆಗ್ತಾ ಉಂಟು. ಖಂಡಿತ. ಇವತ್ತು ಮನೋಜ್ ವೇಣೂರು ಬಹುಶಃ ನಮಗೇನಂದ್ರೆ ಯುವಕರ ಪಾಲಿಗೆ ಒಂದು ಸಂಚಲನ. ಮತ್ತೆ ನಿಮ್ಮ ಹಾಗೆ ಏನು ನನ್ನಿಂದ ಆಗ್ಲಿಕ್ಕಿಲ್ಲ, ಇನ್ನು ಬದುಕಿನಲ್ಲಿ ಏನಿಲ್ಲ ನನಗೆ ಅಂತ ಯಾರು ಭಾವಿಸ್ತಾರೋ ಅವರಿಗೆ ನೀವೊಂದು ಆಶಾಕಿರಣ ಆಗಿದ್ದೀರಿ. ಮನೋಜ್ ವೇಣೂರು, ಆತ್ಮೀಯ ವೀಕ್ಷಕರೇ, ಮನೋಜ್ ವೇಣೂರು ಅವ್ರ ಜೊತೆ ಇನ್ನಷ್ಟು ಮಾತಾಡೋದಿದೆ. ಅದಕ್ಕೂ ಮುನ್ನ ಸಣ್ಣ ವಿರಾಮ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ವಿರಾಮದ ಬಳಿಕ ಕಲಾವಿದ ಸರಣಿ ಕಾರ್ಯಕ್ರಮದ ಈ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ಇದು ಕಲಾ ಮನೋಜನ ಸಂಚಿಕೆ. ಕೆಲವೊಮ್ಮೆ ಮಾತುಗಳು ಗದ್ಗದಿತವಾಗುವಂತಹ ಸಂದರ್ಭ ಅಂತ ಇರುತ್ತೆ. ಯಾಕಂದರೆ ಅವರು ಅವ್ರ ಕತೆಗಳನ್ನು ಹೇಳ್ತಾ ಹೋಗ್ತಾರೆ. ನಮಗೇನೋ ಸೀರಿಯಲೋ ಅಥವಾ ಫಿಲ್ಮು ಅಥವಾ ಯಾರೋ ಬರೆದ ಕಥೆಯೋ ಅಂತ ನಾವು ಅಂದ್ಕೊಳ್ಳುವಷ್ಟರ ಮಟ್ಟಿಗೆ ಇದೆ. ಆದರೆ ಎಲ್ಲವನ್ನ ಮೆಟ್ಟಿ ನಿಂತು ಸುಧಾ ಚಂದ್ರನ್ ಅವರಂತಹ ದೇಶ ಕಂಡ ಅದ್ಭುತ ಸಾಧಕಿಯ ಪುಸ್ತಕಗಳನ್ನು ಓದಿ ತನ್ಮೂಲಕವಾಗಿ ತಾನೂ ಸಾಧನೆ ಮಾಡಬೇಕು ಅಂತ ಹೊರಟಿರುವಂತಹ ಅದ್ಭುತ ಯಕ್ಷಗಾನ ಕಲಾವಿದ, ಯಕ್ಷಗಾನದ ಪ್ರತಿಭೆ ಮನೋಜ್ ವೇಣೂರು ನಮ್ಮ ಹಿಂದಿನ ಕಲಾವಿದ ಸರಣಿ ಕಾರ್ಯಕ್ರಮದ ಅತಿಥಿ. ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ಮನೋಜ್, ಮಸ್ತ್ ಖುಷಿ ಆಪ್ ನೀವು ದಯಬಂದ ಎಂಕಲ್ ಬೇತೆಕಲ್ನ ಕತೆ ಓದುದುಪ್ಪ ಇರಡ ನಿಜ ಪನ್ಪುಣ ಕತೆ ಓದುದುಪ್ಪ. ಸುಧಾ ಚಂದ್ರನ್ ಎಂಕಲ್ ಕೇಂದ ಆರ್ನ ಡ್ಯಾನ್ಸ್ ತೂತ ಆರು ಒಂಜಿ ಟೈಮ್ ಆರು ಎಂಚಿನ ಮನ್ಪೇರು ಪಂಡ ಕತೆ ಇತ್ತು ನಿನ್ನ ಜೀವನ ಜಬಡ ಏನಾರು ಆರ್ನ ಕತೆಯನ್ನು ತೂದು ಈರೊಂಜಿ ಹೊಸ ಕತೆ ಮಲ್ತಾರೆ. ಕಸೆ ಹತ್ತಂದು ನಿಜವಾದ ಜೀವನ ಯಕ್ಷಗಾನ ಪನ್ಪುನ ಒಂಜಿ ಅವು ದೇವೇರ್ನ ಕಲೆವು ದಯಪಂಡ ಆರಾಧನಾ ಕಲೆವು ಐಕೊಂಜಿ ದೈವಿಕ ಶಕ್ತಿ ಉಂಡು ಪನ್ಪುನೇನು ಈರು ನಿರೂಪಣೆ ಮಲ್ತಾರೆ. ಈತ ಸಮಯಡ್ ಯಾವೇತೋ ಜನ ಕಲಾವಿದ್ರನ್ನ ಎಂಕಲ್ ತೂತ ಖುಷಿ ಪಡ್ಪ ಎಂಕಲ್ ಐತ ಒಟ್ಟಿಗೆ ನಿಂಗೆ ಮನೋಜ್ ಪನ್ಪುನಲ್ಲ ಈ ಒಂಜಿ ಮನೋಜ್ ವೇಣೂರು ಪನ್ಪುನ ಪುದರ್ ಮಸ್ತ್ ಜನ ಬೆರಿತಟ್ಟದ ಪನ್ಪೇರು ಈರೆಗೆ ದಯಬಂಡ ಈರ್ನ ಬಗ್ಗೆ ಹೆಮ್ಮೆ ಉಂಡು ಮಾತೇರೆಗಳ ಆ ಮನೋಜ್ ಪಂಡ ಒಂಜಿ ಹೆಮ್ಮೆ ಉಂಡು ಯಕ್ಷಗಾನ ರಂಗಾಡು ಐತ ಒಟ್ಟಿಗೆ ಈರ್ನ ಯೋಗ ಅರುವ ಕೊರಗಪ್ಪ ಶೆಟ್ರ ನಂಚಿನಕಲು ರಮೇಶ್ ಕುಲಶೇಖರ್ ನಂಚಿನ ಕರುಣಾಕರ್ ಶೆಟ್ರ ನಂಚಿನ ಭಾಗವತೀರು ಐತ ಒಟ್ಟಿಗೆ ಒಂದು ಜಾತಿ ಎಡ್ಡೆ ಮನಸ್ಸದ ಕಲಾವಿದೆ. ಎಷ್ಟೋ ಜನ ಒಂಜಿ ದಿನ ಸಪೋರ್ಟ್ ಮಲ್ಪಲ್ 2 ದಿನ ಮಲ್ಪಲ್ ಗುರುಕುಲು ಶಿವಕುಮಾರ ಮಾಡಬೇಕ್ರಿ ಅಂದೆ ಶಿವಕುಮಾರ್ ಮಾಡಬೇಕು ಬೊಕ ಉಪ ಪ್ರಾಂಶುಪಾಲ ಈತ ಮಾತ ಜನ ಇನಿಕ್ ಮನೋಜನು ಒಂಜಿ ಎಡ್ಡೆ ಕಲಾವಿದ ಮಲ್ಪೋಡು ಒಂದು ಪ್ರಯತ್ನ ಮಲ್ತ ಇರೆಗೆ ಮೇಲುಗ್ ಬರ್ತದ ಈತ್ ವರ್ಷ ಕರೆಂಡ್ ಈತ ನನ್ನ ಎಜುಕೇಶನ್ ಕಂಟಿನ್ಯೂ ಮಲ್ಪಡೊಂದಿಲ್ಲ, ನಾನು ಡಿಗ್ರಿ ಮಲ್ಪಡೊಂದಿಲ್ಲ. ಓಲು ಕಾಲೇಜ್ ವಾಮದಬಾದ ಕಾಲೇಜ್ ಗವರ್ಮೆಂಟ್ ಕಾಲೇಜ್ ಡಿಗ್ರಿ ಅಡ್ಮಿಷನ್ ಆಂಡೆ ಎಲ್ಲ ಸ್ಟಾರ್ಟ್ ಅಂತಾರೆ ಗೊತ್ತಿಲ್ಲ. ಆಲ್ ದಿ ಬೆಸ್ಟ್ ಈರೆಗೆ. ಥ್ಯಾಂಕ್ಸ್. ಈರೆಗೆ ಐತೊಟ್ಟಿಗೆ ಎಡ್ಡೆ ಎಜುಕೇಶನ್ ಕಂಟಿನ್ಯೂ ಮಲ್ತು ಒಂಜಿ ಎಡ್ಡೆ ಜಾಬ್ ತಿಕ್ಕಡಿ ಜಾಬ್ ತಿಕ್ಕದ ಇವಾಗ ಐತೊಟ್ಟಿಗೆ ಯಕ್ಷಗಾನ ಕಂಟಿನ್ಯೂ ಮಾಡ್ತಾರ ನಾಂಡ ಈರ್ನ ಸಾಧನೆಗೆ ಒಂಜಿ ಹೊಸತ್ ರೂಪ ತಿಕ್ಕುನು. ಓಕೆ ಮನೋಜ್, ಐತೊಟ್ಟಿಗೆ ಓ ಮಾತ ಪ್ರಸಂಗ ಇರೈತೆ ತೆಗೆದನೆ ಪೋದಾಯ್ಬಕ ಈ ವರ್ಷ ಪೋಯಕ ಸುಮಾರು ಪ್ರಸಂಗ ದೇವಿ ಮಾತ್ನ ದಿಪ್ಪು ಗಿರಿಜಾ ಕಲ್ಯಾಣ ಪ್ರಸಂಗ ದಿಪ್ಪು ಬೊಕ್ಕ ದಕ್ಷದ್ವಾರ ದಿಪ್ಪು ಜರ ತುಳು ಪ್ರಸಂಗಗಳು ಬೊಕ್ಕ ಜರ ಸುಮಾರು ಪ್ರಸಂಗಗಳು ಪುರಾತನ ಕಟೀಲ್ದ ವೇಷ ಮಲ್ದೇನ್ ಕಟೀಲ್ ಮೇಲೆ ಆಜಿನ ಸೆಟ್ಟಡ್ ಒಂಜಿನ ಸೆಟ್ಟಡ್ ಬೊಕ್ಕ 5ನೇ ಸೆಟ್ಟಡ್ ಕಟೀಲಪ್ಪನ ಮೇಲಡ ಒಂಜಿ ಸೇವ್ ಮಲ್ಪರೆ ತಿಕ್ಕುನು ಪಂಡ ಎಂಚಿನ ಪಂಡ ಮಹಾಭಾಗ್ಯ ಅಂದ ದಯಪಂಡ ನಿನಗೆ ತೆಂಕು ತಿಟ್ಟಿಡು ನಮ್ಮ ಏರಿನ ಮಾತ ಪುಸ್ತಕ ಅಂದ ಪನೋಲಿಯ ಬಲಿಪಜ್ಜೇರು
ಕೋಳಿ ರಾಮಚಂದ್ರ ಯಾರು ಪುಂಡರೀಕಾಕ್ಷೋಪಾಧ್ಯಾಯ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದಿ ಜಯಪ್ರಕಾಶ್ ಶೆಟ್ಟರು ನಾನು ದುಂಬು ದಕ್ಲೇನು ಅನ್ಪುಂಡು ದಾಂಡ ಯಾನು ಐತೆ ಏತೇತೋ ಮಲ್ಲ ಕಲಾವಿದರು ಪುಂಡರೀಕಾಕ್ಷೋಪಾಧ್ಯಾಯರು ತೊಡಿಕಾನ ವಿಶ್ವನಾಥ ಗೌಡರು ಕುಬಣೂರು ಶ್ರೀಧರ್ ರಾಯರು ಅಂಡೆ ಕುರಿಯ ಗಣಪಜ್ಜೆ ಮಾತ ಮಣ್ಣು ಮಲ್ಲ ಪರಂಪರೆ ಕಟೀಲ್ ಮೇಳ ಪಂಡ ಅವು ಮಲ್ಲ ಇಂಜಿನ ಮಲ್ಲ ಕಾಲೇಜ್ ಅವು ಯೂನಿವರ್ಸಿಟಿ ಅವು ಕಾಲೇಜ್ ಇಲ್ಲತ್ತವು ಯೂನಿವರ್ಸಿಟಿ ಯಕ್ಷಗಾನದ ಮಂಟ ಅವುಲ ಪೌರಾಣಿಕ ಪ್ರಸಂಗ ಪನ್ಪುನಿಕ ಯೂನಿವರ್ಸಿಟಿ ಕನ್ನಡ ಪ್ರಸಂಗ ಪಂಡ ಹೆಡ್ ಅನ್ಪೇರು ಕಟೀಲ್ ಮೇಳ ಈರೆಗೆ ಅಡೆ ಪೋದಾನಾಗ ಅವರ ಹೆಂಚನ ಪಂಡ ಇರಿದಮಟ ಸುಂಗದಟ್ಟೆ ಮೇಲೆ ಇತ್ತಾರೆ ಕಟೀಲ್ ಪೋನಾಗ ಇರಿ ಫಸ್ಟ್ ಅವರ ಪೋದ್ ವೇಷ ಮಾಡ್ಕೊಡು ಸುಂಗದಟ್ಟೆ ಮೇಲೆ ಪೋಂದಿತ್ತೆ ಈರೆಗೆ ಕಟೀಲ್ ಮೇಲೆ ಪೋನಾಗ ಹೆಂಚಂದು ಕಟೀಲ್ ಮೇಲೆ ಕಟೀಲ್ ಮೇರೆ ಸದಾಶಿವ ಶೆಟ್ಟಿ ಮುಂಡಾಜೆ ಅಂದಾರು ಮ್ಯಾನೇಜರ್ ಆದಿತ್ತು ಮ್ಯಾನೇಜರ್ ಎಂಕ ಆರು ಮಸ್ತ್ ಉಪಕರಣ ಆಜಿನ ಸೆಟ್ಟ ಮ್ಯಾನೇಜರ್ ಆರು ಆರು ಎಂಕ ಪಂಡೇರು ವೇಷ ಸರಿ ಅನಿಚೆ ವೇಷ ಮಲ್ಪ ಹವ್ಯಾಸಿಗಳವಿದೆ ಅಂದೆ ಓ ವೇಷ ಮಲ್ಪಾರ ಅಂತ ಕರೆದು ಹೇಳಿದ್ರು ನನ್ನ ಕಾಲು ನೋಡಿಲ್ಲ ಏನು ಹೇಳಿಲ್ಲ ಮತ್ತೆ ಹೇಳಿದ್ರು ಕಾರ್ ಹೆಂಚಿನ ಹೆಂಚೆ ಅಂದ ಓ ಒಂದು ಆಪನ ಮಗ ಅಂತ ಹೇಳಿದ್ರು ಆಪನ ಅಂಡ ಜಾಗೃತೆ ಅಂತ ಹೇಳಿದ್ರು ಅವತ್ತು ನಂಗೆ ಅವರು ಸಹ ಪ್ರೋತ್ಸಾಹ ನೀಡಿದ್ದಾರೆ. ಫಸ್ಟ್ ವೇಷ ಯಾವ್ದು ಮಾಡಿದ್ರಿ ಕಟೀಲಲ್ಲಿ? ಕಟೀಲಲ್ಲಿ ದೇವೇಂದ್ರ ಬಳ ಮಾಡಿದ್ರು. ದೇವೇಂದ್ರ ಬಲ ಮಾಡಿದ್ರು. ಮತ್ತೆ ಹೀಗೆ ಸಂಘ ಸಂಸ್ಥೆಗಳು ದೇವೇಂದ್ರ ಬಳ, ದೇವೇಂದ್ರ, ಧೂಮ್ರಾಕ್ಷ, ಕಮಲಭೂಪ, ಕೌಂಡ್ಲಿಕ ಮಾಡಿದ್ದೆ ನಾನು. ಇದು ರತಿ ಕಲ್ಯಾಣ. ಕೌಂಡ್ಲಿಕ ಅಂದ್ರೆ ಸಾಧಾರಣ ಅದು ಸಿಕ್ಕಾಬಟ್ಟೆ ವೇಗದಲ್ಲಿರುವಂತ ನಾನೊಂದು ಈಗ ಯಾಕೆಂದ್ರೆ ಅದು ಈಗಲೂ ನನಗೆ ಎಣಿಸ್ಲಿಕ್ಕೆ ಆಗುದಿಲ್ಲ. ಸಂಪಾಜ ಶೀನಪ್ರೈಗಳು, ಸುಪ್ರಾಯ ಹೊಳ್ರು, ಆಮೇಲೆ ನಮ್ಮ ಗೋವಿಂದ ಭಟ್ರು, ಈಗ ಇವರೆಲ್ಲ ಮಾಡಿ ಅಂದ್ರೆ ಅದ್ಭುತವಾದಂತ ಕಳೆ ಕಟ್ಟಿದಂತ ವೇಷ ಅದು ಕಾಕತಾಳೀಯ. ನಾನು ಅವತ್ತು ಮಾಡ್ಲಿಕ್ಕೆ ಎಣಿಸ್ಲಿಲ್ಲ. ನಮ್ಮ ಗುರುಗಳಿಗೊಂದು ನಾನು ಅಲ್ಲಿ ಗುರುಗಳಂದ್ರೆ ನಾನೊಂದು ವೇಣೂರಲ್ಲಿ ಒಂದು ಸ್ವಲ್ಪ ಸಮಯ ಓದದ್ದು ಕಳಕಾರ ಯಕ್ಷಣಿನ ಅಂತ ಒಂದಿತ್ತು. ಅಲ್ಲಿ ಅವರೊಂದು ಗುರುಗಳಿದ್ರು. ಅವ್ರು ಹೀಗೆ ಅವ್ರು ಬರುವಾಗ ಲೇಟ್ ಆಯ್ತು. ಅವ್ರು ಹೇಳಿದೆ ಮನೋಜ್ ಮಲ್ಪಡೆ ಮಲ್ಪೆ ಅಂತ ಹೇಳಿದ್ರು. ಅಂದ್ರೆ ಅಷ್ಟು ವಿಶ್ವಾಸ ನಿಮ್ಮ ಮೇಲೆ. ಮಲ್ಪೆ ಅಂತ ಹೇಳಿದ್ರು. ಹಾಗೆ ನಾನು ಅವತ್ತು ಮಾಡಿದೆ. ಕೌಂಡ್ಲಿಕ ಒಂದು ಅಂದ್ರೆ ನಾನು ಸರಿಯಾಗಿದೆ ಅಂತ ಹೇಳಿಲ್ಲ, ಒಂದು ಮಾಡಿದೆ ಅಂತ ಒಂದು ಹೇಳಿದ್ರು ಅಷ್ಟೇ. ಅಲ್ಲ, ಕೌಂಡ್ಲಿಕ ದೊಡ್ಡ ವೇಷವೇ ಅದು. ದೊಡ್ಡ ವೇಷ. ರತಿ ಕಲ್ಯಾಣದಂದ್ರೆ ಅಷ್ಟು ನಿಮಗೆ ಮೈನ್ ವಿಲನ್ ಅಂತ ಹೇಳ್ಬೋದು. ಬಹುಶಃ ಅದೊಂದು ದೊಡ್ಡ ವೇಷದ ಹೇಳಿದ್ರಿ. ಹೌದು, ಅದು ಮಾಡಿದ್ದೇನೆ. ಮತ್ತೆ ಹೀಗೆ ತುಂಬಾ ವೇಷ ಮಾಡಿದ್ದೇನೆ ನಾನು. ಅವಕಾಶ ಸಿಕ್ಕಿದೆ ನಾನು. ಈಗ ನಿಮಗೆ ಕಟೀಲ್ ಮೇಳದಲ್ಲಿ ಈಗ ಒಂದೇ ಸೆಟ್ಟಿಗೆ ಹೋದ್ರಿ ಅಂತ ಹೇಳಿದ್ರಿ. ಒಂದೇ ಸೆಟ್. ಅದು ಹೇಗೆ? ಅವರು ಅವತ್ತು ಭಾಗವತರಿದ್ರಲ್ಲ, ಪೂಂಜರು ಅವರು ತುಂಬಾ ಸಹಕಾರ ನೀಡಿದ್ದಾರೆ. ಪೂಂಜರು ಅಂದ್ರೆ ಅದ್ಭುತ ಜ್ಞಾನಿಗಳು. ಹೌದು, ಅವರಂತ ವಾಲ್ಮೀಕಿ, ಕಲಿಯುಗದ ವಾಲ್ಮೀಕಿ ಮತ್ತೆ ಚಂದೋ ಕವಿಯವರು. ಹೌದೌದು, ಛಂದಸ್ಸಿನ ಬಗ್ಗೆ ಅಪಾರವಾದಂತಹ ಜ್ಞಾನವುಳ್ಳವರು. ಮಾನಿಷಾದ ಪ್ರಸಂಗದ ಬಗ್ಗೆ ಇವತ್ತಿಗೂ ಎಲ್ಲರೂ ಅವರನ್ನ ಅದ್ಭುತ ಕವಿ ಅಂತಾನೆ ಹೇಳ್ತಾರೆ. ಅವರು ಅವತ್ತು ಅವಕಾಶ ಕೊಟ್ಟರು ನನಗೆ. ನಿಮಗೆ ಹಾಗಾದ್ರೆ ಪೂಂಜರ ಆಶೀರ್ವಾದ ಸಿಕ್ಕಿದೆ, ಅದು ದೊಡ್ಡ ವಿಶೇಷ. ಹೌದೌದು, ಅವರ ಸಹಕಾರ ನನಗೆ ಸಿಕ್ಕಿದೆ. ಅವತ್ತು ವೇಷ ಮಾಡಿದ್ದಾನೆ. ಅದೇ ದೇವೇಂದ್ರ ಬೇಳೆ ಮಾಡಿದ್ದಾನು ಕಟೀಲ್ ಮೇಳದಲ್ಲಿ. ಏನು ಹೇಳಿದ್ರು ಪೂಂಜರು? ಹೇಳಿದೆ ಅವತ್ತು ಅವರಿಗೆ ಕಾಲು ನೋವು ಅಂತ ನನಗೆ ಗೊತ್ತಿಲ್ಲ. ಅವರಿಗೆ ಅವರು ಇದುವರೆಗೆ ಆಗಿದೆ ನನ್ನನ್ನು ಅವತ್ತು ನೋಡಿದ್ದು. ನನಗೆ ಹೀಗೆ ಶೂ ಎಲ್ಲ ಹಾಕಿಕೊಂಡು ಹೋದ್ರೆ ಗೊತ್ತಾಗುದಿಲ್ಲ. ಹಾಗೆ ಅವತ್ತು ಅವರಿಗೆ ಕಾಲು ನೋವು ಅಂತ ಅವರಿಗೆ ಇದುವರೆಗೆ ಗೊತ್ತಿರಲಿಲ್ಲ. ಮೊದಲೇ ನಂತರ ಗೊತ್ತಾಯ್ತೇನೋ ಗೊತ್ತಿಲ್ಲ. ಅವತ್ತು ಅವರಿಗೆ ಕಾಲು ನೋವು ಅಂತ ಗೊತ್ತಿರಲಿಲ್ಲ. ಹಾಗೆ ಅವತ್ತು ವೇಷ ಮಾಡಿದ್ದೆ ನಾನು. 1-2 ಸಲ ವೇಷ ಮಾಡಿದ್ದೇನೆ ಅದರಲ್ಲಿ. ಹಾಗೆ ಕಟೀಲ್ ಮೇಳದ ಬಗ್ಗೆ ನಿಮಗೆ, ಕಟೀಲ್ ಮೇಳ ಅಂತಲ್ಲ ಒಟ್ಟಾರೆ ಹಾಗೆ ನೀವೀಗ ಮೇಳಕ್ಕೆ ಬಂದ ಮೇಲೆ ಯಾರು ನಿಮಗೆ ತುಂಬ ಇಷ್ಟಪಟ್ಟಂತ ನೀವು ಕಲಾವಿದರು? ವೇಷಧಾರಿ ನನಗೆ ಪೆರ್ಮುದ ಜಯಪ್ರಕಾಶ್ ಶೆಟ್ಟಿಯ ಅರ್ಥಗಾರಿಕೆ ತುಂಬ ಇಷ್ಟ. ಮತ್ತೆ ಇವರು ಸುನಂಬಳ ವಿಶ್ವೇಶ್ವರ ಭಟ್ರವರ, ಮತ್ತೆ ಅರ್ವ ಕೊರಗಪ್ಪ ಶೆಟ್ರು, ಸ್ತ್ರೀ ವೇಷದಲ್ಲಿ ರಮೇಶ್ ಕುಲಶೇಖರ್ ಆಗಿರ್ಬೋದು, ಮತ್ತೆ ಅಶ್ವಥಾಚಾರ್ಯ ಗೈಕಂಬ, ಮತ್ತೆ ರಕ್ಷಿ ಶೆಟ್ಟಿ ಪಡ್ರೆ, ಮತ್ತೆ ನಮ್ಮ ಶಿವರಾಜ್ ಬಜಕೋಟ್ಲ ಅವರ ದಿಗಿನೇ ಇಷ್ಟ ನನಗೆ. ಮತ್ತೆ ಲೋಕೇಶ್ ಮುಚ್ಚೂರ್ ಆಗಿರ್ಬೋದು, ಮತ್ತೆ ಬಣ್ಣದ ವೇಷ ಮನೀಶ್ ಪಾಟಲಿ ಅವರ ವೇಷ, ಸತೀಶ್ ನೈನಾಡು, ಮತ್ತೆ ಸಚಿನ್ ಉದ್ಯವರಿಗೆ ಒಳ್ಳೆ ಮಹಿಷಾಸುರ, ಒಳ್ಳೆ ಅವರ ವೇಷ ನನಗೆ ತುಂಬಾ ಇಷ್ಟ. ಮತ್ತೆ ಈಗ ಯುವಕರು ಇದ್ದಾರೆ ಇವರು ಮಧುರಾಜ್ ಪೆರ್ಮುದೆ, ಅವರ ವೇಷ ನೋಡ್ಲಿಕ್ಕೆ ಚಂದ.
ಮತ್ತೆ ತುಂಬಾ ಜನ ಕಲಾವಿದರು ನನಗೆ ತುಂಬಾ ಇಷ್ಟ. ನಿಮ್ಮ ಹಳೆ ಕಲಾವಿದರನ್ನು ನೋಡುವಾಗ ಹಿರಿಯ ಕಲಾವಿದರ ಬಗ್ಗೆ ಏನು ಅನಿಸ್ತದೆ ನಿಮಗೆ? ಹಿರಿಯ ಕಲಾವಿದರು ಅವರು ಕಷ್ಟಪಟ್ಟಷ್ಟು ನಾವು ನಿಜವಾಗಿ ಪಡ್ಲಿಕ್ಕಿಲ್ಲ. ಅವರು ತುಂಬಾ ಚೌಕಿ ಕೆಲಸ ಎಲ್ಲ ಮಾಡಿ, ರಂಗಸ್ಥಳದ ಕೆಲಸ ಮಾಡಿ, ರಾತ್ರಿ ವೇಷ ಮಾಡಿ, ಹೊತ್ತುಕೊಂಡು ಹೌದು, ಅಂತ ಕಷ್ಟ ಈಗ ಯುವ ಕಲಾವಿದರಿಗಿಲ್ಲ. ಕಾಲೇಜಿಗೆ ಹೋಗುವವರು ರಾತ್ರಿ ವೇಷ ಮಾಡ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಸಂಜೆ ಬರ್ತಾರೆ, ಅಷ್ಟ ಕಷ್ಟ ಯಾರಿಗಿಲ್ಲ. ಹಾಗೆ ಭಾಗವತರ ಬಗ್ಗೆ ಯಾರನ್ನು ತುಂಬಾ ಇಷ್ಟಪಡ್ತೀರಿ? ಪಟ್ಲ ಸತೀಶ್ ಶೆಟ್ಟಿ ಸರ್ ತುಂಬಾ ಇಷ್ಟ ನನ್ನ. ನೀವು ಅವರನ್ನು ಮೀಟ್ ಆಗಿದ್ರ? ಇಲ್ಲ, ನಾನು ಮಾತಾಡ್ಲಿಲ್ಲ, ನಾನು ಇದುವರೆಗೆ ನೋಡಿದ್ದೇನೆ, ಮಾತಾಡ್ಲಿಲ್ಲ ನಾನು ಇದುವರೆಗೆ. ಅವರ ಒಂದು ಹಾಡು ಇಷ್ಟ, ರವಿಚಂದ್ರ ಕನ್ನಡಿಗಟ್ಟೆ, ಮತ್ತೆ ಇವರು ನಮ್ಮ ಯೋಗೀಶ್ವರ್ ಮಾಳದಂಗಡಿ, ಅವರೆಲ್ಲ ಭಾಗವತಿಗೆ ನನಗೆ ತುಂಬಾ ಇಷ್ಟ. ಹಾಗೆ ಕಾವ್ಯಶ್ರೀ ಜೇರು, ಭವ್ಯಶ್ರೀ, ಅವರದೆಲ್ಲ ಭಾಗವತಿಗೆ ತುಂಬಾ ಇಷ್ಟ. ನಿಮಗೆ ಹಿರಿಯ ಕಲಾವಿದರ ಬಗ್ಗೆ, ಹಿರಿಯ ಭಾಗವತರ ಬಗ್ಗೆ ಯಾರ ಹಾಡುಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತೀರಿ? ಇವರು ಬಲಿಪಜ್ಜರ, ಬಲಿಪಜ್ಜ ಅವರದ್ದು, ಬಲಿಪಜ್ಜನ ಮಾತಾಡಿ ಅವರದ್ದು, ಮತ್ತೆ ತುಂಬಾ ಜನದ್ದು, ಅಂದ್ರೆ ಅಮ್ಮಣ್ಣಯ್ಯರದ್ದು ಆಗಿರ್ಬೋದು, ಅವರದೆಲ್ಲ ನನಗೆ ಭಾಗವತಿಗೆ ಅಂತ ತುಂಬಾ ಇಷ್ಟ. ಅದನ್ನು ಕೇಳ್ತಾ ಇರ್ತೇನೆ ಮನೆಯಲ್ಲಿ. ಇಡೀ ದಿನ ಎಲ್ಲರ ಹಾಡು ಹೇಳಿದ್ರೆ ನಾನು ಇದು ಯಕ್ಷಗಾನದ್ದೇ, ಅದನ್ನೆಲ್ಲ ಅವರದೆಲ್ಲ ಹಾಡಂದ್ರೆ. ಈಗ ನೀವು ಬಣ್ಣಗಾರಿಕೆಯನ್ನು ಎಲ್ಲಿ ಕಲ್ತ್ರಿ? ಬಣ್ಣಗಾರಿಕೆ ನಾನು ಮೇಳಕ್ಕೆ ಹೋಗಿ ಕಲ್ತದ್ದು. ಅಂದ್ರೆ ನಾನು ಮನೆಯಲ್ಲಿ ನಮ್ಮ ಮಧುರಾಜ್ ಅಂತ ಹೇಳಿದಲ್ಲ, ಅವರಿಗೆ ನಾನು ವಾಟ್ಸಪ್ ಮನೆಯಲ್ಲೇ ಮೇಕಪ್ ಮಾಡಿ ವಾಟ್ಸಪ್ ಎಲ್ಲ ಫೋಟೋ ಕಳಿಸ್ತಿದ್ದೆ. ಹೀಗೆ ತಪ್ಪಾಗಿದ್ರೆ ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಹೇಳ್ತಾ ಇದ್ರು. ವಿಡಿಯೋ ಕಾಲ್ ಎಲ್ಲ ಮಾಡಿ ನಮ್ಮ ತಪ್ಪೆಲ್ಲ ಮಾಡ್ತಿದ್ದೆ. ಮತ್ತೆ ನಾವು ಯಕ್ಷಣಿದೆ, ನನಗೆ ಇರೋದು ಪ್ರೆಸೆಂಟ್ ಈಗ ಯಕ್ಷಣಿದೆ ಮಕ್ಕಳ ಮೇಳ ಅಂತ ಉಂಟು ಒಂದು ಮೂಡಬಿದ್ರೆ, ಅದರಲ್ಲಿ ಇದ್ದೇನೆ ಈಗ. ಅಲ್ಲಿ ಸಹ ನಾನು ಬಣ್ಣಗಾರಿಕೆ ಸ್ವಲ್ಪ ಕಲ್ತಿದ್ದೇನೆ. ಅಂದ್ರೆ ಗುರುಗಳು ಶಿವಕುಮಾರ ಮೂಡಿದ್ರೆ ಅವರೆಲ್ಲ ಕಲಿಸ್ತಾ ಇರ್ತಾರೆ. ಹಾಗೆ ಮಗ ಚಿಕ್ಕದಿರುವಾಗಲೇ ಹೀಗೆ ಆಯಿತು, ಹೊತ್ತುಕೊಂಡೇ ಹೋದರು, ತುಂಬ ಕಷ್ಟಪಟ್ಟರು, ಸಾಕಿದ್ರು. ಮಗ ಯಕ್ಷಗಾನಕ್ಕೆ ಮೇಳಕ್ಕೆ ಸೇರುವಂಥ ಸಾಧನೆ ಮಾಡಿದ್ದಾನೆ ಅಂತ ಅನ್ನುವಾಗ ಅಮ್ಮನಿಗೆ ಏನು ಅನಿಸಿತು? ಅಮ್ಮ ಮೊದಲೆಲ್ಲ ಯಕ್ಷಗಾನಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಬೈತಿದ್ರು. ಕಾಪನವೇ ಕೂಡ ಕೈ ಬೇನೆ ಮಲ್ತವನ್ ಮಾಡ ಅಂಚೆ ಎಲ್ಲ ಬೈತಿದ್ರು. ಹಾಗೆ ಪ್ರತಿಯೊಬ್ಬ ಅಮ್ಮನಿಗೆ ನಾನು ಕದ್ದು ಸೇರಿದೆ, ಅಮ್ಮನಿಗೆ ಗೊತ್ತಿರಲಿಲ್ಲ ಯಕ್ಷಗಾನಕ್ಕೆ ಸೇರಿ. ಒಂದು ವಾರ ಬಿಟ್ಟು ಹೇಳಿದ್ದು ನಾನು ಹೀಗೆ ಯಕ್ಷಗಾನ ಕ್ಲಾಸಿಗೆ ಫೋನ್ ಹೋಗ್ತಿದ್ದೇನೆ ಅಂತ ಹೇಳಿದ್ರೆ, ಅದಕ್ಕೆ ಜಾಗ್ರತೆ ಅಂತ ಹೇಳಿದ್ರು. ನಾನು ವೇಷ ಎಲ್ಲ ಮಾಡುವಾಗ ಬೈತಿದ್ರು, ನೀ ಕಾಪುಜಿ ಬೊರ್ಚಿ ಹಾಗೆಲ್ಲ ಹೇಳ್ತಿದ್ರು. ಮತ್ತೆ ಅವರಿಗೆ ಖುಷಿ ಆಯಿತು ಮೇಳಕ್ಕೆಲ್ಲ ಹೋಗುವಾಗ, ನಂಗೆ ಹೆಸರು ಬರುವಾಗ ಎಲ್ಲ ಅವರೆಲ್ಲ ತುಂಬಾ ಹತ್ತಿದ್ರು ಅವಾಗ, ಅಂದ್ರೆ ಖುಷಿಯಿಂದ ತುಂಬಾ ಹತ್ತಿದ್ರು. ಹಾಗೆ ತುಂಬಾ ಕಷ್ಟಪಟ್ಟಿದ್ದಾರೆ. ಅಲ್ಲ, ಮಗ ಸಾಧನೆ ಮಾಡಿದಾಗ ಅಮ್ಮನಿಗೊಂದು ಖುಷಿ ಆಗ್ತದೆ. ಯಾಕೆಂದ್ರೆ ಮಗನ ಕಷ್ಟವನ್ನೆಲ್ಲ ನೋಡಿದವರು ಅಮ್ಮನೇ ಅಲ್ವಾ? ಹೌದೌದು. ಮಗನ ಕಷ್ಟವನ್ನು ನೋಡಿದಾಗ್ಲೂ ಹತ್ತಿದ್ದಾರೆ, ಮಗ ಒಂದು ಸಾಧನೆ ಮಾಡಿದಾಗ್ಲೂ ಹತ್ತಿದ್ದಾರೆ ಅಚಾನಕ್ ಆಗಿ. ಯಾಕಂದ್ರೆ ಅದು ಖುಷಿಯ ಕಣ್ಣೀರದು. ಹೌದೌದು. ಓಕೆ, ಅದ್ರ ಒಟ್ಟಿಗೆ ಇನ್ನೊಂದೇನಂದ್ರೆ, ಈ ಯಕ್ಷಗಾನಕ್ಕೆ ಬರುವುದ್ರ ಜೊತೆಗೆ ನೀವು ಬೇರೆ ಏನಾದ್ರೂ ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ದೀರಾ ಅಂತ? ನಂಗೆ ಫಿಲ್ಮ್ ಸಾಂಗ್ ಅಂದ್ರೆ ಇಷ್ಟ, ಫಿಲ್ಮ್ ಆಕ್ಟಿಂಗ್ ಅಂದ್ರೆ ಇಷ್ಟ. ಮಾಡ್ಲಿಲ್ಲ. ಹಾಡ್ತೀರಾ? ಇಲ್ಲ, ಅಷ್ಟಿಲ್ಲ. ಕೇಳುದು ಅಂದ್ರೆ ಅರ್ಥಗಾರಿಕೆ ಇಷ್ಟ ನಂಗೆ. ಮಾತಾಡ್ಲಿಲ್ಲ ನಾನು, ಅದು ಕೇಳುದಂದ್ರೆ ಅದೊಂದು ಹವ್ಯಾಸ, ಇದುವರೆಗೆ ಗೊತ್ತಿಲ್ಲ. ಮತ್ತೆ ನಂಗೆ ಹೀಗೆ ಗೇಮ್ಸ್ ಅಲ್ಲಿ ಕಬಡ್ಡಿ ಆಗಿರ್ಬೋದು ಅಥವಾ ಕ್ರಿಕೆಟ್ ಆಗಿರ್ಬೋದು. ಈಗ ಮೇಳಕ್ಕೆ ಬಂದ ನಂತರ ಮನೋಜ್ ಮೇಳಕ್ಕೆ ಬಂದರು. ಮನೋಜ್ ನಮ್ಮ ಊರಿನ ಹುಡುಗ, ಮನೋಜ್ ನಮ್ಮ ನೆರೆಕರೆ. ಏನು ಅನಿಸ್ತಾ ಇದ್ದಾರೆ ನಮ್ಮ ಹತ್ತಿರದ ಜನ? ಏನು ಅನಿಸ್ಕೊಳ್ತಾರೆ ಅಂದ್ಕೊಳ್ತಾರೆ? ಕೆಲವರಿಗೆ ನನ್ನ ಮೇಲೆ ಒಳ್ಳೆ ಇದು ಭರವಸೆ ಉಂಟು. ಅಂದ್ರೆ ಕೆಲವರಿಗೆ ಅಂದ್ರೆ ಅವ ಹೋಗ್ಬಾರ್ದಿತ್ತು, ಹಾಗೆ ಹೀಗೆಲ್ಲ ಇತ್ತು, ಸ್ವಲ್ಪ ಅಸಮಾಧಾನ. ಮತ್ತೆ ಕೆಲವರು ನನ್ನ ಮೇಲೆ ಒಂದು ಕಾಳಜಿಂದ ಹೇಳ್ತಿದ್ರು, ನಿಂಗೆ ಯಕ್ಷಗಾನ ಬೇಡ, ಯಾವ್ದಾದ್ರು ಜಾಬ್ ಮಾಡು, ಹಾಗೆಲ್ಲ ಹೇಳ್ತಿದ್ರು. ಕೆಲವರು ಏನೇನು ಮಾತಾಡ್ತಿದ್ರು ಅದರ ಬಗ್ಗೆ. ಮತ್ತೆ ಹಣ್ಣಿರುವ ಮರಕ್ಕೆ ಅಲ್ವಾ ಕಲ್ಲೊಡಿಯುದು? ಹೌದು ಅಲ್ವಾ? ಹಣ್ಣಿರುವ ಕಾರಣಕ್ಕೆ, ಅಂದ್ರೆ ನಿಮ್ಮ ಹತ್ರ ಪ್ರತಿಭೆ ಉಂಟು ಅಂತಾಗ ಒಂದಷ್ಟು ಕಮೆಂಟ್ಗಳು ಬೇಡದ್ದು ಬರ್ತದೆ, ಒಳ್ಳೇದು ಬರ್ತದೆ. ಹೆಚ್ಚಾಗಿ ಬರೋದು ಒಳ್ಳೇದೇ. ಆದ್ರಿಂದ ತಲೆಬಿಸಿ ಮಾಡಲಿಲ್ಲ. ನಂಗೆ ಕೇಳುವ ವಯಸ್ಸು ಒಬ್ಬ ಇದ್ರೆ, ನಾನು ಒಳ್ಳೆದ್ದು ವಯಸ್ಸು 100 ಮಂದಿ ಇರ್ತಾರೆ, 100 ವಯಸ್ಸು ತುಂಬಾ ಜನ ಇದ್ದಾರೆ. ಹಾಗೆ ಈಗ ನಿಮಗೆ ಬಹುಶಃ ನೀವು ಬಲಿರೇನೆ ಗ್ರೂಪ್ ಅಲ್ಲಿ ಇದ್ದೀರಿ. ಹೌದು. ಅಲ್ಲಿ ಒಂದು ಅಷ್ಟು ಅದ್ಭುತ ಕಲಾವಿದರಿದ್ದಾರೆ. ಹೌದೌದು. ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಮತ್ತೆ ಅದ್ಭುತವಾದ ಜ್ಞಾನಿಗಳಿದ್ದಾರೆ ಯಕ್ಷಗಾನದ ಬಗ್ಗೆ. ನಾನು ಬಹಳಷ್ಟು ಸಲ ನೋಡಿದ್ದೇನೆ. ಮನೋಜ್, ನಿಮ್ಮನ್ನು ನಾನು ಬಲಿರೇನಯ್ಯ ವಾಟ್ಸಪ್ ಗ್ರೂಪಲ್ಲಿ ನಾನು ನಿಮ್ಮನ್ನು ನೋಡಿದ್ದೇನೆ. ತುಂಬ ಒಳ್ಳೆ ಗ್ರೂಪ್ ಅದು. ಹೌದೌದು. ಆ ಗ್ರೂಪಲ್ಲಿ ಯಕ್ಷಗಾನ ಒಂದು ಬಿಟ್ಟು ಮತ್ತೆ ಯಾವುದು ಬರುವುದಿಲ್ಲ. ಹೌದೌದು.
ಅಲ್ಲಿ ಇರುವವರು ಹಾಗೆ ಯಕ್ಷಗಾನಕ್ಕೆ ಸಂಬಂಧಿತ ವಿಷಯವನ್ನೇ ಹಾಕ್ತಾರೆ, ಯಕ್ಷಗಾನದ ಕಲಾವಿದನಿಗೆ ಸಂಬಂಧಪಟ್ಟ ವಿಷಯಗಳನ್ನು ಹಾಕ್ತಾರೆ. ಅಲ್ಲಿ ಬಹಳಷ್ಟು ಸಲ ನಿಮ್ಮನ್ನ ನೋಡಿದ್ದೇನೆ, ಅಂದ್ರೆ ನೋಡಿದ್ದೇನೆ, ನಿಮ್ಮ ಬಗ್ಗೆ ಚರ್ಚೆ ಆಗುವುದನ್ನು ನೋಡಿದ್ದೇನೆ, ನಿಮ್ಮ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಆಡೋದನ್ನು ನೋಡಿದ್ದೇನೆ. ಹೇಗೆ ಅನಿಸ್ತದೆ ನಿಮಗೆ? ತುಂಬಾ ಖುಷಿ ಆಗ್ತಾ ಉಂಟು. ಎಲ್ಲರ ಸಹಕಾರ ನನಗೆ ಉಂಟಲ್ಲ ಅಂತ ಹೇಳಿ, ಯಾರು ನಿಷ್ಠುರ ಪಡ್ಕೊಳ್ತಾ ಇಲ್ಲ, ಅಂದ್ರೆ ಒಂದು ನನಗೆ ಪ್ರೋತ್ಸಾಹವನ್ನು ಕೊಡ್ತಿದ್ದಾರೆ, ತುಂಬಾ ಖುಷಿ ಆಗ್ತಾ ಉಂಟು. ಈತೆ ಮನೋಜ್ ನಂಗೆ ದಾದ ಬಂಡ ಇರೆಗೆ ತುಳು ಪ್ರಸಂಗ ಕನ್ನಡ ಪ್ರಸಂಗ ರಡ್ಡೆಕ್ಕೆಲ್ಲ ಪೋನಾಗ ಒಂಚೂರು ದಾಲ ಡಿಫ್ರೆನ್ಸ್ ದಲ್ಲ ಪಂಡ ಲ್ಯಾಂಗ್ವೇಜ್ ಡಿಫರೆನ್ಸ್ ಅತ್ತ ಅವು ಆವಡಿ ಇತ್ತು ಎಂಚ ಪಂಡು ದೇ ಬಂಡ ತುಳು ಪ್ರಸಂಗಲು ಬಂಡ ಕಾಲ್ಪನಿಕ ಐಟಿ ಇರು ಮಸ್ತ್ ಆಲೋಚನೆ ಮಂತದ್ದು ಈರ್ನ ಕತೆ ಕಟ್ಟೊಂದು ಬೋಪ್ ನಂಜಿ ನಂಜಿದಲ್ಲ ಸಂದರ್ಭ ಇತ್ತಂಡ ಇರಿ ಹೊಸ ಪ್ರಸಂಗ ಹೋಗಿ ಕಾಣ ಸೇರಿದಾರ ಹೊಸ ಪ್ರಸಂಗ ಆತುಂಡು ಪಂಡ ಮೇಲಾಡ ಪಂಡ ಮಲ್ಲ ವೇಷ ಅಂದಾಳ ಮಲ್ದೆ ಅಂಡಲ ಮಲ್ಲ ಪಂಡ ಇಂಚ ಕೌಳ್ಳಿಗೆ ಅಂಚಿನ ವೇಷದಾಲ ಮಲ್ದಿ ಅಂಡಲ ಇತ್ತನ ಅಂಚಿನ ಸಂದರ್ಭ ಬತ್ತನಾಡ ಹಿರಿಯ ಕಲಾವಿದರು ಹೆಂಗೆ ಮಸ್ತ್ ಹೆಲ್ಪ್ ಮಾಡ್ಪೇರು ಆಯ್ತಾ. ಸ್ಟೋರಿ ಪೂರ ಆದಿಪ್ಪು ಬೊಕ್ಕ ಯಾನ್ ರಂಗಸ್ಥಳ ತತ್ತ ಬಾತೇರ್ನೆಲ್ಲ ಅವೇನು ಸರಿ ಮಲ್ತಿದ್ಕೊಂಡು ಮಲ್ಪೇರು ಅಂಚಿನ ಸಂದರ್ಭ ಆತಜಿ ನಿಮಿಟ ಅಂಡ ಕನ್ನಡ ಪ್ರಸಂಗ ಪೋನಾಗ ಒಂಚೂರು ಬಂಗ ಮನೋಜ್. ಹಲೋ 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 అయితే ఒకటి మనోజ్ ಪೌರಾಣಿಕ ಪ್ರಸಂಗ ಪಂಡಲ ಅದ್ಭುತವಾಯಿನ ಜ್ಞಾನಲು ಬೋಡು ನೆಕ್ ಬೋಡದು ಇರಿಗೆ ಮಲ್ಲ ಕಲಾವಿದರನೊಟ್ಟಿಗೆ ಸೇರಿನಾಗ ಇರಿಗೆ ಗೊತ್ತಾಪುಂಡು ದಾದಾ ಮತ್ತೆ ಪಂಡ ಅಕ್ಲು ಕೆಲವು ಮಾತ ವಿಷಯ ಪಂಡು ಬರ್ಪೆ ನಮ್ಮ ಕಲ್ಪರೆ ಮಸ್ತ್ ಉಂಡು ಮಲ್ಲ 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 ಸಮುದ್ರನೇ ಮಲ್ಲಗ ಇರಿಗೆ ಅರುವ ಕೊರಗಪ್ ಶೀಟ್ರು ಸಿಕ್ಕೇರು ಅತನ ಬೇತೆ ಮಲ್ಲ ಮಲ್ಲ ಕಲಾವಿದರು ಸಿಕ್ಕೇರು ಎಂಚೈತನ ಅಕ್ಕಲ್ ನನಗೆ ಪ್ರೋತ್ಸಾಹ ಅಕ್ಲು ಎಂಚ ಇರಿಗೆ ಮಾತ ಯಕ್ಷ ನಡೆತ ಬಗ್ಗೆ ಎಂಚ ತಪ್ಪಾಗಿದ್ರೆ ತಪ್ಪ ಅಂಡ ಆಯ್ತ ಬಗ್ಗೆ ಇಟ್ಟು ಪನ್ಪುಣ ಒಂದು ಮಗ ಅಂಚ ಮಲ್ಪಾರಲ್ಲಿ ಕರೆಕ್ಟ್ ಅದು ಮಲ್ಪಡು ಪಾತೆರಡು ಚೂರು ಜೋರು ಪಾತೆರಡು ಶ್ರುತಿಟ್ಟು ಪಾತೆರಡು ಒಂಜೇಲಕ್ಕೆ ಇಪ್ಪೋಡು ಒಕ್ಕ ರಂಗಸ್ಥಳ ಬೇಕು ಈ ನಿನ್ನ ಈ ಏರಿಂದೆ ಮದತ್ತು ಬಿಡೋಡು ರಂಗಸ್ಥಳ ಹೋದ ನಿನ್ನ ಪಾತ್ರ ನೀ ಆದಿಪ್ಪೋಡು ಅಂಚಿನ ಸುಮಾರು ಹೆಂಗೆ ಬಂದು ಕೊಡ್ತಾ ಇರು. ಹಲೋ ಸತೀಶ್ ಅಣ್ಣ ನಮಸ್ತೆ. ಬಹಳ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮದಲ್ಲಿದ್ದೇವೆ ಸತೀಶ್ ಅಣ್ಣ. ನಮ್ಮ ಮನೋಜ್ ವೇಣೂರು ಎನ್ನುವಂತ ಒಬ್ಬ ಯಕ್ಷಗಾನ ಕಲಾವಿದನ ಬಗ್ಗೆ ನೀವು ಕೇಳಿರಬಹುದು. ಕೃತಕ ಕಾಲನ್ನು ಇಟ್ಟುಕೊಂಡು ಯಕ್ಷಗಾನ ಮೇಳಕ್ಕೆ ಅವರು ತಿರುಗಾಟವನ್ನು ಮಾಡಿದ್ದಾರೆ ಮೇಳದಲ್ಲಿ. ಯಾಕೆಂದ್ರೆ ನಿಮ್ಮ ಬಗ್ಗೆ ಅಪಾರವಾದಂತ ಗೌರವವನ್ನು ಇಟ್ಟುಕೊಂಡಿದ್ದಾರೆ ಅವರು. ಯಾಕೆಂದ್ರೆ ಸತೀಶ್ ಅಣ್ಣ ಹೇಳಿದ್ರೆ ಕಲಾವಿದರಿಗೆ ಒಂದು ಆಶ್ರಯದಾತರಾಗಿದ್ದಾರೆ. ಮತ್ತೆ ಸತೀಶ್ ಅಣ್ಣ ಮಾಡುವಂತ ಕೆಲಸಗಳು ಅದೇನಂದ್ರೆ ಯಾವ್ದು ಹೇಳ್ತೇವೆ ನಾವು, ಸೂರ್ಯಚಂದ್ರ ಇರುವವರೆಗೂ ಶಾಶ್ವತವಾಗಿರುವಂತ ಮತ್ತೆ ಎಲ್ಲರ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾದಂತ ಒಂದು ಕಾರ್ಯ. ಸೊ ಅವರಿಗೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಒಂದು ಆಸೆ ಸತೀಶ್ ಅಣ್ಣ. ಹೇಳಿ ಸರ್. ನಮಸ್ತೆ. ಗಟ್ಟಿ ಬನ್ನಿ ಸರ್. ನಮಸ್ತೆ ಸರ್. ಎಂಗೆ ಎರಡು ಪಾತ್ರ ಮಸ್ತ್ ಆಸೆ ಐತನ್ ಸರ್. ಒಳ್ಳೆ ಪಾತ್ರ ರಾತ್ಜಿ. ಅಂಡ್ ಸರ್ ಈರ್ನೊಂದು ಆಶೀರ್ವಾದ ಮಿತ್ತಿಪ್ಪರ್ ಸರ್. ಸತೀಶ್ ಅಣ್ಣ ಒಂದು ಒಳ್ಳೆ ವಿಷಯ ಏನಂದ್ರೆ, ಸುಧಾಚಂದ್ರನ್ ಅವರ ಪುಸ್ತಕವನ್ನ ಇವರು ತನ್ನ ಕಾಲು ಕಟ್ ಮಾಡಿದಂತಹ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾಗ ಓದಿದ್ರಂತೆ. ಅದರಿಂದ ಇನ್ಸ್ಪಿರೇಷನ್ ಪಡ್ಕೊಂಡು ಅವರು ಭರತನಾಟ್ಯದಲ್ಲಿ ಆ ಸಾಧನೆಯನ್ನು ಮಾಡಿದ್ದಾರೆ. ನಾನೀಗ ಯಕ್ಷಗಾನದಲ್ಲಿ ಯಾಕೆ ಮಾಡಬಾರ್ದು ಅಂತ ಅವರು ಹೊರಟ್ರಂತೆ ಸತೀಶ್ ಅಣ್ಣ. ಸತ್ಯ ಸತ್ಯ ಅಲ್ಲ, ಒಂದು ಕಾರ್ಯ ಇಲ್ಲದಿದ್ರು ಕೂಡ ಯಕ್ಷಗಾನದಲ್ಲಿ ಅಂದ್ರೆ ಯಕ್ಷಗಾನದ ಒಂದು ಕಲೆ ಬಹಳ ಕ್ಲಿಷ್ಟಕರವಾದ್ದು. ಹೌದು, ಅದರಲ್ಲಿ ತೊಡಗಿಸಿಕೊಳ್ಳುದು ಅಂತ ಹೇಳಿದ್ರೆ, ಆದ್ರೂ ಒಂದು ಕಾಲ ಇಲ್ಲದಿದ್ರು ಕೂಡ ಇವರು ಅದನ್ನು ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ದೊಡ್ಡ ಒಂದು ಹೌದು ಪ್ರಯತ್ನವೇ. ಯಾಕೆ ಅಂದ್ರೆ ಅಲ್ಲ ಸತೀಶ್ ಅಣ್ಣ, ಅದಕ್ಕೆ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ,
ಸತೀಶನ್, ನಿಮ್ಮ ಹಾಡುಗಳ ನಿಮ್ಗೆ ಯಾರು ಭಾಗವತರು ಇಷ್ಟ ಅಂತ ಹೇಳಿದ ಕೂಡಲೇ ನನಗೆ ಪೂರ್ತಿ ಕ್ವಶನ್ ಮುಗಿಸ್ಲಿಕ್ಕೆ ಟೈಮ್ ಕೊಡ್ಲಿಲ್ಲ. ಪಟ್ಲ ಸತೀಶ್ ಶೆಟ್ರು ಅಂತ ಹೇಳಿದ್ರು ಅವ್ರು. ಅವ್ರು ನಿಮ್ ಜೊತೆ ಮಾತಾಡ್ಬೇಕು ಅಂತ ಆಸೆ ಇತ್ತು, ಆಗ್ಲಿಲ್ಲ, ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಂತ ಹೇಳಿದ್ರು. ಆಗ ನಮಗೊಂದು ಅದೃಷ್ಟವಶಾತ್ ಈಗ ನೀವು ಸಂಪರ್ಕಕ್ಕೆ ಸಿಕ್ಕಿದ್ರಿ. ಸೊ ನಿಮ್ ಜೊತೆ ಮಾತಾಡಿದ್ದಾರೆ ಅವರು. ಇಲ್ಲ, ಥ್ಯಾಂಕ್ ಯು. ಅದಕ್ಕೆ ಸ್ಪಂದನ ಚಾನಲ್ಗೆ ನಾನು ಧನ್ಯವಾದ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಾನು ಬ್ಯಾಂಗ್ಳೂರಿಂದ ಬರ್ತಾ ಇದ್ದೇನೆ, ಆನ್ ದಿ ವೇ ಇದ್ದೇನೆ, ನೆಟ್ವರ್ಕ್ ಕೂಡ ಕರೆಕ್ಟ್ ಆಗಿಲ್ಲ. ಹಾಗೆ ನನ್ಗೂ ಖುಷಿ ಆಯ್ತು ಮಾತಾಡಿ ಅವರಲ್ಲಿ. ಯಾಕಂತ ಹೇಳಿದ್ರೆ ಅಂತವರು ಅನ್ನು ಕಂಡ್ರೆ ನನಗೆ ತುಂಬಾ ಇಷ್ಟ. ಹೌದು, ನಿಮ್ಮ ಚಾನೆಲ್ ಮುಖಾಂತರ ಅದು ಒಂದು ಮಾಧ್ಯಮ ಅಂದ್ರೆ ಕೊಂಡಿ. ಹೌದು ಹೌದು, ಅದನ್ನು ಬೆಸೆಯುವಂತ ಪ್ರಯತ್ನ ತಾವು ಮಾಡಿದ್ದೀರಿ. ತಮ್ಗೆ ಧನ್ಯವಾದಗಳು. ಖಂಡಿತ. ಅವರ ಭವಿಷ್ಯ ಉಜ್ವಲವಾಗಬೇಕೆಂಬುದು ನಮ್ಮೆಲ್ಲರ ಆಶಯ. ಈಗ ಅವರು ಡಿಗ್ರಿ ಮಾಡ್ತಾ ಇದ್ದಾರಂತೆ, ಇನ್ನು ನೆಕ್ಸ್ಟ್ ಈಗ ನಾಳೆಯಿಂದ ಕಾಲೇಜ್ ಸ್ಟಾರ್ಟ್ ಅಂತೆ, ಅದ್ರ ಜೊತೆಗೆ ಯಕ್ಷಗಾನಕ್ಕೂ ಹೋಗ್ತೇನೆ ಅಂತ ಹೇಳ್ತಾ ಇದ್ದಾರೆ ಅವರು. ಖಂಡಿತ ನಮ್ಮಿಂದ ಏನು ಸಹಾಯ ಅವರಿಗೆ ಆಗ್ಬೇಕಾದ್ರೂ ಅವರ ಎಜುಕೇಶನ್ಗೆ ಅಥವಾ ಯಕ್ಷಗಾನಕ್ಕೆ ನಾವು ನಮ್ಮ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳು ನಾವು ಒಟ್ಟಿಗೆ ಇದ್ದೇವೆ, ಅವ್ರ ಜೊತೆ ಇದ್ದೇವೆ, ಖಂಡಿತ ಇದ್ದೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸತೀಶ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮನೋಜ್, ಏನ್ ಹೇಳ್ತೀರಿ? ಮಸ್ತ್ ಖುಷಿ ಒಂದು ಏಪಲ ಎನ್ನ ಇಂಚಿ ಇನ್ನ ದಿನ ಅನ್ಎಕ್ಸ್ಪೆಕ್ಟೆಡ್ ಒಂದು ಎಂದು ಜಾನ್ ಇಂಚಿನ ಸತೀಶ್ ಅಣ್ಣಡೆ ಪಾತಿರ್ಬೆ ಎಂದು ಜಾನ್ ಇನಿ ಒಂಜಿ ಈ ಸ್ಪಂದನ ಟಿವಿ ಹಿಡಿದಾರ ಹಿಂಗೊಂದು ಅವಕಾಶ ದಿಕ್ಕ ಅವು ಯೋಗ ಅಂತ ಹೋಜುನೆ ಇಂಕ ಅವಕಾಶ ಯೋಗ ಅಂತ ಹೋಜುನೆ ಇಂಕ ಅಂಚಾಪಂಡ ದಯಪಂಡ ಆರು ಬ್ಯಾಂಗ್ಳೂರು ಬರೋದಿಲ್ಲ ನೆಟ್ವರ್ಕ್ ಇಜ್ಜಿಗೆ ನಮ್ಮ ಕಾಲ್ ಮಲ್ಪನ ತಿಕ್ಕನು ಬಂಡ ಯೋಗ ಅತ್ತ ಪುರ ದೇವರ ಆಶೀರ್ವಾದ. ಸರಿ ಒಂಜಿ ಎಡ್ಡೆ ಪಾತೆರ ಬಂಡೇರ ಎಜುಕೇಶನ್ ದಾಲ ಪೋಟ ಪನ್ಲೆ ಎಂಕಲ್ ಹೆಲ್ಪ್ ಮಲ್ಪ ನಮ್ಮನೆ ಏತೋ ಜನ ಕಲಾವಿದರಿಗೆ ಹೆಲ್ಪ್ ಮಾಡ್ತಿನಾರ ಸತೀಶ್ ಅಣ್ಣ ದೇವರ ಇತ್ಲೆ ಇರೇ ಬಕೊಂಜಿ ಇರೇ ಪಂಡಿರತಾರ ಇನ್ನ ಬಗ್ಗೆ ಭಾರಿ ಖುಷಿ ಯಾರಿಗೆ ಇರೇಗೆ ಮಲ್ಲ ಸರ್ಟಿಫಿಕೇಟ್ ತಿಕ್ಲೇಕ ಓಕೆ ಸರ್ ವಾದೇರ ಚವಣ್ಣಗ ಮಸ್ತ್ ಖುಷಿ ಆವ ನನಗೆ. ಬಹುಶಃ ಎಂಕಲ್ನಲ್ಲ ಕಲಾವಿದ ಸರಣಿ ಕಾರ್ಯಕ್ರಮ ಒಂಜಿ ನಮ್ಮನೆದ ಸಾರ್ಥಕ್ಯದ ಕ್ಷಣ ಅಂತೂ ಒಂದು ಎಂಕ್ಲೆಗೆಲ್ಲ ಒಂಜಿ ಖುಷಿ ಆಪುಂಡು ದಾದ ಬಂಡ ಒಂಜಿ ಎಡ್ಡೆ ಕಲಾವಿದನ ಎಂಕ್ಲೆ ಪರಿಚಯ ಮಂತ ಎಡ್ಡೆ ಕಲಾವಿದನ ಒಂಜಿ ಕಾರ್ಯಕ್ರಮ ಮಲ್ತ ಅಂದ ಎಂಕ್ಲೆಗೆ ಅವು ಮಸ್ತ್ ಇಷ್ಟ ಒಂದೊಂದು ಆಯ್ತ ಒಟ್ಟಿಗೆ ಇರಿಗೆ ನನ್ನ ದಾದ ಈರ್ನೊಂಜಿ ನಾನೊಂಜಿ ಇಂಚ ಆವುಡುಂದು ದಾದ ಆಸೆ ಉಂಟು ದಾಬಂಡ ಅಮ್ಮ ಎಲ್ಲಿರ್ದಿಂಚಿ ಮಸ್ತ್ ಭಂಗಮ ಇದ್ದೀರಿ ಇಲ್ಲ ರಡ್ ಮೆಗ್ದಿನಕ್ಲು ದಾದ ಅಂತಂದ್ರೆ ಬರ್ತೀನಿ ಸೆಕೆಂಡ್ ಪಿ ಯು ಸಿ ಅಂಡ್ ನಾನು ಅಲ್ಲಿ ನನ್ನ ಕಾಲೇಜ್ ಪೋಪಲ್ ಬೊಕ್ಕೊಡ್ತೀನಿ ಫಸ್ಟ್ ಪಿ ಯು ಸಿ ಅಂತ ದಾದ ಮಲ್ಪಾರಿ ನಿಕ್ಲು ಕಾಲೇಜ್ ಬೇರೆ ದಾದ ನಿಕ್ಲೆ ಜೀವನ ಆಧಾರ ದಾದ ಅಮ್ಮನೇ ಬೀಜ ಫ್ಯಾಕ್ಟ್ರಿ ಹೋಗ್ತಿರತ್ತೆ ಒಲ್ಪ ವೇಣು ಅವೇ ಸಂಬಳ ನಿಕ್ಲೆ ಜೀವನ ಜೀವನ ಯಾನ್ ಯಕ್ಷಗಾನ ರೈಟ್ ಅಂತ ಆಯ್ತಾ ಇದು ಅಂಜನ ಈರು ಅಮ್ಮಗಿತ್ತು ಒಂಚೂರು ಹೆಲ್ಪ್ ಮಲ್ತೊಂದು ಹೆಲ್ಪ್ ಯಕ್ಷಗಾನ ನಡೆದಾರ ಮತ್ತೆ ಖಂಡಿತ ಅಂಜನ ಯಕ್ಷಗಾನ ಒಂಜಿ ಮನೋಜ್ಗೂ ಹೊಸ ಒಂಜಿ ಬದುಕನ್ನು ಕೊರ್ತುನು ಖಂಡಿತ ತಪ್ಪದು ಕಟಿಲ್ಲಪ್ಪೇನ ಆಶೀರ್ವಾದ ಸುಂಕದ ಕಟ್ಟದ ಅನ್ನಪೂರ್ಣೇಶ್ವರಿನ ಆಶೀರ್ವಾದ ತುಳುನಾಡು ಮಾತ ಅಭಿಮಾನಿನ ಆಶೀರ್ವಾದ ಎಲ್ಲ ಖಂಡಿತ ಪುಂಡಿತ ಸತೀಶನೇ ಪಂಡೆ ನಾನು ಐಗೆ ಪಿರೇ ಅನ್ನೋದಲ್ಲ ಸೇರ್ಸಾವಡಂದಲ್ಲ ಇಜ್ಜಿ ಆತ ಅವು ಅಪೀಲ್ ಇಜ್ಜಿ ಬಕ್ಕ ಏತೋ ಜನಕ್ಕೆ ಹಾಕ್ಲು ಒಂದು ಎಡ್ಡೆ ಮಲ್ತಿನ ಹಾಕ್ಲಿ ಮನೋಜ್ ಬಂಡ ಏರಿಂದಾರೆ ಗೊತ್ತುನಿಗೆ ಕೇಂದ್ರಿಗೆ ಆತ ಜನ ಇರೇ ಬೇತಾದ ಬಿಡಿ ಆನತ ಈರಿನ ಬಗ್ಗೆ ಓದ್ದೇರು ತೂತೇರು ಅದ್ರ ಬಗ್ಗೆ ಗೊತ್ತೊಂದೊಂದು ಪಂಡೇರು ಸೊ ಮಂಜಿ ಮಲ್ಲ ಸರಿ. ಈಗ ಮನೋಜ್, ನಿಮ್ಮ ಮುಂದಿನ ಕನಸು? ಮುಂದೆ ಒಳ್ಳೆ ಜಾಬ್ ಮಾಡ್ಕೋಬೇಕು, ಯಕ್ಷಗಾನದಲ್ಲಿ ಒಳ್ಳೆ ಕಲಾವಿದ ಆಗಬೇಕು, ತನ್ನ ತಾಯಿಯನ್ನು ಒಳ್ಳೆದು ನೋಡ್ಕೋಬೇಕು, ತಂಗಿಯಂದಿರಿಗೆ ಒಳ್ಳೆ ದಾರಿಗೆ ಹಾಕಬೇಕು, ಇದೇ ನನ್ನೊಂದು ಆಸೆ. ಅದ್ರ ಜೊತೆಗೆ ನಮ್ಮದೊಂದು ಆಸೆ, ನಿಮ್ಮ ರೀತಿಯಲ್ಲಿ ಏನಿಲ್ಲ ಅಂತ ಕಳ್ಕೊಂಡು ಮೂಲೆ ಗುಂಪಾಗಿದ್ದವರಿಗೆ ನೀವು ಮಾದರಿ ಆಗಬೇಕು, ನಮ್ಮದ ಆಸೆ. ಖಂಡಿತ ಇನ್ನಷ್ಟು ಮಾತಾಡೋಣ. ಒಂದು ಸಣ್ಣ ವಿರಾಮ ತಗೊಳ್ತೀನಿ. ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರೇ, ಅದ್ಭುತ ಕ್ಷಣಗಳಿಗೆ ಸಾಕ್ಷಿಯಾಗಿದೆ ನಮ್ಮ ಈ ಕಲಾವಿದ ಸರಣಿ ಕಾರ್ಯಕ್ರಮದ ಈ ಸಂಚಿಕೆ. ಬದುಕಲ್ಲಿ ಬಂದಂತಹ ಅವಘಡಗಳೇನಿದೆ ಅಥವಾ ಏನೊಂದು ನಮ್ಮ ಮಾನಸಿಕತೆಯನ್ನು ಕುಗ್ಗಿಸುವಂಥ ಕ್ಷಣಗಳೇನಿವೆ ಅದನ್ನೇ ಮೆಟ್ಟಿ ನಿಂತು ಸಾಧನೆ ಮಾಡಿದಂಥ ಮನೋಜ್ ವೇಣೂರು ಈ ಕನಸುಗಳನ್ನೆಲ್ಲ ಕಟ್ಟಿಕೊಂಡಿದ್ದೀರಿ. ಓಕೆ, ಯಾವ ಕಲಾವಿದ್ರ ಜೊತೆ ನಾನೊಂದು ವೇಷ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ? ಇನ್ನು ಪಟ್ಲ ಸತೀಶ್ ಶೆಟ್ಟಿ ಅವರೊಂದು ಹಾಡಿಗೆ ನಾನು ಕುಣಿಬೇಕು. ಮತ್ತು ನನಗೆ ಮಾಧವ ಕೊಳತಮಜಲ್ ಅವರ ವೇಷ ನನಗೆ ಇಷ್ಟ. ಮತ್ತು ದಿನೇಶ್ ಶೆಟ್ಟಿ ಕಾವಲ್ಕಟ್ಟೆ ಅವರ ವೇಷ ಇಷ್ಟ. ಅವರೊಟ್ಟಿಗೆ ನಾನು ವೇಷ ಮಾಡಬೇಕು. ನನಗೆ ಬಣ್ಣದ ವೇಷ ಅಂದರೆ ತುಂಬ ಇಷ್ಟ. ಅದರಲ್ಲಿ ನನಗೆ ಇಂಟ್ರೆಸ್ಟ್ ಅಂತ ಜಾಸ್ತಿ ಇಂಟ್ರೆಸ್ಟ್. ನಾನು ಮಹಿಷಾಸುರ ಮಾಡಬೇಕು, ಶೃಂಭಣಿ ಶುಂಭ ವೇಷ ಮಾಡಬೇಕು, ಅಂಥ ವೇಷ ಮಾಡಬೇಕು ಅಂತ ಆಸೆ ಉಂಟು.
ಖಂಡಿತ ಅದೆಲ್ಲವನ್ನ ಭ್ರಮರಾಂಬೆ, ಸುಂಕದಕಟ್ಟೆಯ ಅಂಬಿಕಾ ಅನ್ನಪೂರ್ಣೇಶ್ವರಿ ಜೊತೆಗೆ ಅವರ ದೇವರ ಅನುಗ್ರಹ ಮತ್ತು ಎಲ್ಲ ಕಲಾಭಿಮಾನಿಗಳ ಯಕ್ಷಾಭಿಮಾನಿಗಳ ಒಂದು ಏನು ಹೇಳ್ತಾರೆ ಪ್ರೋತ್ಸಾಹ ನಿಮ್ಮ ಮೇಲಿರಲಿ. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದ್ರಿ, ನಮ್ಮ ಜೊತೆ ಎಲ್ಲ ನೆನಪುಗಳನ್ನು ಹಂಚಿಕೊಂಡ್ರಿ. ನಿಮಗೆ ಸ್ಪಂದನ ವಾಹಿನಿಯ ಕಡೆಯಿಂದ ವಿಶೇಷವಾದಂಥ ಅಭಿನಂದನೆಗಳ ಸಲ್ಲಿಸ್ತಾ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ, ಸಾಧನೆ ನಿರಂತರವಾಗಿರಲಿ, ದೇವರು ಸದಾಕಾಲ ನಿಮಗೆ ಒಳ್ಳೆಯ ಆಯುಷ್ಯ, ಆರೋಗ್ಯ ಮತ್ತು ಖ್ಯಾತಿಯನ್ನು ಕೊಡಲಿ ಅಂತ ನಾವು ನಮ್ಮ ಸ್ಪಂದನ ವಾಹಿನಿಯ ವೀಕ್ಷಕರ ಕಡೆಯಿಂದ ನಿಮಗೆ ಹಾರೈಸ್ತೀವಿ. ಬಂದಿದ್ದಕ್ಕೆ ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇದು ಕಲಾವಿದ ಸರಣಿ ಕಾರ್ಯಕ್ರಮದ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಅದ್ಭುತವಾದಂಥ ಸಂಚಿಕೆಯನ್ನು ನಾವು ನೋಡಿದ್ವಿ. ಖಂಡಿತ ಸಾರ್ಥಕ್ಯದ ಕ್ಷಣಗಳನ್ನು ನಾವು ಇದರಲ್ಲಿ ನೋಡ್ತಾ ಇದ್ದೀವಿ. ಯಾಕೆಂದರೆ ಪಟ್ಲ ಸತೀಶ್ ಶೆಟ್ಟರು ಮಾತಾಡಿದರು, ಮನೋಜ್ ಅವರ ಹುಮ್ಮಸ್ಸು ಇಮ್ಮಡಿ ಆಯಿತು ಅಂತ ಅಂದ್ಕೊಳ್ತೇನೆ. ಅದ್ರ ಜೊತೆಗೆ ಒಳ್ಳೆಯ ಕಲಾವಿದನನ್ನು ಪರಿಚಯಿಸಿದಂತಹ ಈ ಒಂದು ಕಲಾವಿದ ಸಂಚಿಕೆಯನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದು ಕಲಾವಿದ ಸರಣಿ ಕಾರ್ಯಕ್ರಮದ ವೇಣೂರು ಮನೋಜ್ ಅವರ ಸಂಚಿಕೆ ಇಲ್ಲಿ ಮುಕ್ತಾಯಗೊಳ್ಳುತ್ತೆ. ಇನ್ನೊಬ್ಬ ಸಾಧಕ ಕಲಾವಿದನ ಜೊತೆ ಮುಂದಿನ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.